ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆ ದೇವರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲೆಟ್ 34ನೇ ವರ್ಷದ ಮಂಗಳೂರು ದಸರಾ ವೈಭವ ಅಕ್ಟೋಬರ್ 15 ನಡೆದಿರುವತ್ತೈನು ಮುಟ ಅಟ್ಟಣೆ ಮಲ್ದೇರ ಆ ಬಗೆಟ್ ಗುರುವಾರ ಕ್ಷೇತ್ರಡು ಆಡಳಿತ ಮಂಡಳಿ ಬೊಕ ಅಭಿವೃದ್ಧಿ ಸಮಿತಿ ನಡಪಾಯಿನ ಸುದ್ದಿಕೂಟಡು ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್ ಮಾಹಿತಿ ಕುರಿಯರ್ ಲೋಕ ಪುಗಾರ್ತೆಗ ಸಂದದ್ನ ಕುಟ್ಲ ದಸರಾ ಕ್ಷೇತ್ರಾಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರನ ಮಾರ್ಗದರ್ಶನಡು ಗಡ್ತದ ನಡಪುಂಡು ಅಕ್ಟೋಬರ್ 15 ಕೈತಾರ ನವದುರ್ಗೆ ಬೊಕ್ಕ ಶಾರದಾಂಬೆನ ಪ್ರತಿಷ್ಠಾನದ ಒಟ್ಟುಗು ಉಚ್ಚಯ ಶುರುವಾಪುಂಡು ನಿಚ್ಚಲ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಪುಂಡು 24/4 ಗಂಟೆಗೆ ಮಂಗಳೂರು ದಸರಾದ ಮೆರವಣಿಗೆ ಕೇಂದ್ರದ ದುಂಬುದ ಮಂತ್ರಿ ಬೊಕ್ಕ ಕ್ಷೇತ್ರಾಭಿವೃದ್ಧಿದ ಸಾರಥಿ ಜನಾರ್ದನ ಪೂಜಾರಿಯರನ ದುಂಬಾಳ್ತಿಡ್ ಪಿದಾಡ್ದು ಕುಡ್ಲ ನಗರದ ರಾಜ ಮಾರುಕೊಲೆಡ್ ಸಾಕದು ಕುದ್ರೋಳಿ ಕ್ಷೇತ್ರದ ಗಂಗಾವತರಣ ಕಾರಂಜಿ ಕೆದಟ್ಟು ಮೂರ್ತಿಲೆನ ನೀರ್ಗಬಿಡು ಪುಣಂದು ಪಂಡೇರು ಕ್ಷೇತ್ರಾಡಳಿತ ಮಂಡಳಿದ ಪಣುವುದ ಗುರುಕಾರ್ಯರು ಆರ್ ಪದ್ಮರಾಜ ಪಾತಿರ್ದು ಮಾತಿರಿನ್ಲ ಒಟ್ಟು ಸೇರಾ ಒಂದು ಧರ್ಮ ಎಡ್ಡೆಪ್ಪು ಕಾತೊಂದು ಕುಡ್ಲ ದಸರಾ ಆಚರಣೆ ಮಲ್ಪುಡು ಈ ವರ್ಷ ಕ್ರೈಸ್ತರು ಸ್ತಬ್ಧ ಚಿತ್ರ ಪಾಡ್ವೆರು ಇರುವಕ್ಕೂ ಸಾಮೂಹಿಕ ಚಂಡಿಕಾ ಹೋಮ 23 ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಸೇವೆ ನಡಪೆರೆಗೂ ಉಂಡು ವಿಶೇಷ ಕಾರ್ಯಕ್ರಮ ಪುದರ್ಪೋಯಿ ಫಿಟ್ನೆಸ್ ಕ್ಲಬ್ ಸಾಯುಡು ಕ್ಷೇತ್ರದ ನಿಲೆಟ್ 14 ಮ್ಯಾರಥಾನ್ ನಡಪವನ ಉದ್ದೇಶ ಉಂಡು ದಸರಾ ಫೋಟೋಗ್ರಫಿ ಬೊಕ್ಕ ವಿಡಿಯೋಗ್ರಫಿ ರಾಜ್ಯ ಮಟ್ಟದ ಪಂಥ ದೀಪುಂಡು ಮಂಗಳೂರು ದಸರಾ ಮೆರವಣಿಗೆ ಜಿಲ್ಲಾ ರಾಜ್ಯದ ಬೇತಿ ಬೇತಿ ಕಡಿಟದ ಬರ್ಪುನ ಸನಾತನ ಧರ್ಮದ ಇತಿಹಾಸ ಸಾರುಣ ವಿಶೇಷ ಟ್ಯಾಬ್ಲೋ ಪಾಲ್ದೆತೊನ್ವ ಮುಖ್ಯಮಂತ್ರಿ ಒತ್ತು ಮುಖ್ಯಮಂತ್ರಿ ಮಂತ್ರಿಯರು ಪಾಲ್ದೆತೊನ್ನುವೆರೆಂದು ಪದ್ಮರಾಜ ಪಂಡೇರು ಮಂಗಳೂರು ದಸರಾ ಅಂದರೆ ಒಂದು ವಿಶೇಷ ಬಹಳ ಯಶಸ್ವಿಯಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿಯೂ ಕೂಡ ಈ ಮಂಗಳೂರು ದಸರಾ ಒಂದು ಸಾಮರಸ್ಯದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನಂತೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕ್ಷೇತ್ರಾಡಳಿತ ಸಮಿತಿಯಿಂದ ನಾವು ಮಾಡಿಕೊಂಡಿದ್ದೇವೆ. ಈ ಬಾರಿಯ ವಿಶೇಷ ಏನು ಅಂತ ಕೇಳಿದರೆ ಈ ಹಿಂದಿನ ನೋಡ್ತಾ ಬರ್ತಾ ಇದ್ದೀರಿ, ಇಲ್ಲಿ ಶಾರದಾ ಮಾತೆಯೊಂದಿಗೆ ನವದುರ್ಗೆಯರು ಹಾಗೆ ಮಹಾಗಣಪತಿ ಆದಿಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು. ಹಾಗೆ ನಮ್ಮ ಕ್ಷೇತ್ರದ ಸಂತೋಷಿ ಕಲಾಮಂಟಪದಲ್ಲಿ ದೇಶದ ರಾಜ್ಯದ ಹಾಗೆ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ವಿಶೇಷವಾಗಿ ಮೆರವಣಿಗೆ, ಈ ಮೆರವಣಿಗೆ ಅಕ್ಟೋಬರ್ 24ನೇ ತಾರೀಕಿಗೆ 4 ಗಂಟೆಗೆ ಇಲ್ಲಿ ಆರಂಭವಾಗಲಿಕ್ಕಿದೆ. ಈ ಮೆರವಣಿಗೆಯಲ್ಲಿ ಈ ಬಾರಿ ನಮ್ಮ ಜಿಲ್ಲೆಯ ರಾಜ್ಯದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮಗಳೊಂದಿಗೆ ಬಹುಶಃ ಈ ಬಾರಿ ವಿಶೇಷವಾಗಿ ಕ್ರೈಸ್ತ ಸಮುದಾಯದವರು ಒಂದು ಟ್ಯಾಬ್ಲೋಗಳನ್ನು ಕೂಡ ಕೊಡ್ತೇವೆ, ನಾವು ಕೂಡ ಇದರಲ್ಲಿ ಭಾಗವಹಿಸ್ತೇವೆ ಅನ್ನೋವಂಥದ್ದು ಒಂದು ವಿಶೇಷ ಇದೆ. ಅದರ ಒಟ್ಟಿಗೆ ಈ ದಸರಾ ಸಂದರ್ಭದಲ್ಲಿ ಈ ಬಾರಿ ಮಂಗಳೂರು ದಸರಾದ ಒಂದು ಕೊಡುಗೆ ಅಂತ ಹೇಳಿ ನಾವು ಮ್ಯಾರಥಾನನ್ನು ಓಪನ್ ಟು ಆಲ್ ಇಟ್ಸ್ ದೇಶಾದ್ಯಂತ ಸ್ಪರ್ಧಿಗಳು ಇದರಲ್ಲಿ ಬರ್ಬೋದು. ರಾತ್ರಿಯ ಮ್ಯಾರಥಾನ್ 8:30 ಗಂಟೆಗೆ 14ನೇ ತಾರೀಕಿಗೆ ಅಂತ ಈಗಾಗಲೇ ನಾವು ಆಯೋಜನೆ ಮಾಡಿದ್ದೇವೆ. ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರ ವತಿಯಿಂದ ಕ್ಷೇತ್ರದ ಒಂದು ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ದಸರಾ ಫೋಟೋಸ್ ಹಾಗೆ ವಿಡಿಯೋಗ್ರಫಿ ಒಂದು ಸ್ಪರ್ಧೆ ಕೂಡ ನಡೀಲಿಕ್ಕಿದೆ. ಇದಕ್ಕೂ ಕೂಡ ಒಳ್ಳೆಯ ಬಹುಮಾನಗಳನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಈ ಬಾರಿಯ ವಿಶೇಷ. ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಎಲ್ಲರನ್ನು ಒಟ್ಟುಗೂಡಿಸುವಂತಹ, ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರನ್ನು ಒಟ್ಟುಗೂಡುವಂತಹ ಒಂದು ದಸರಾ ಕಾರ್ಯಕ್ರಮವಾಗಿ 2023ರ ಮಂಗಳೂರು ದಸರಾ ಮೂಡಿ ಬರಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹರಿಕೃಷ್ಣ ಬಂಟ್ವಾಳ ಪಾತಿರ್ದು ಬಾಕಿ ಮಾತ ಇವರ ಕುರಿತು ಅಷ್ಪಡದೆಚ್ಚ ಟ್ಯಾಬ್ಲೋ ಸ್ತಬ್ಧ ಚಿತ್ರದ ಟ್ರಕ್ಲು ಮೆರವಣಿಗೆ ಡುಪ್ಪು ಅಂದ ಪಂಡೇರು ಊರ್ಮಿಳಾ ರಮೇಶ್ ಕುಮಾರ್, ಮಾಧವ ಸುವರ್ಣ, ದೇವೇಂದ್ರ ಪೂಜಾರಿ, ಡಾಕ್ಟರ್ ಬಿಜೆ ಸುವರ್ಣ, ಕೆ ಮಹೇಶ್ ಚಂದ್ರ, ರವಿಶಂಕರ್ ಮಿಜಾರ್, ಎಂ ಶೇಖರ್ ಪೂಜಾರಿ, ಸಂತೋಷ್ ಕುಮಾರ್, ಜಗದೀಪ್ ಡಿ ಸುವರ್ಣ, ಲೀಲಾಕ್ಷ ಬಿಕರ್ಕೆರ, ಡಾಕ್ಟರ್ ಅನಸೂಯ ಬಿಟಿ ಸಾಲೆನ್, ಕಿಶೋರ್ ಎಯ್ಯಾಡಿ, ಚಂದನ್, ವಾಸುದೇವ ಕೋಟೆ ನಿಜ 2 ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಸುದ್ದಿ ಕೂಟೊಂಡಿದ್ದರು. ಈ ಕಳೆದ 33 ವರ್ಷಗಳಿಂದಲೂ ನಾವು ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರ ಮಾರ್ಗದರ್ಶನ, ಅವರ ನೇತೃತ್ವದಲ್ಲಿ, ಅವರ ಆದೇಶದಂತೆ ಯಾವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಅದೇ ರೀತಿ ಈ ಬಾರಿ ಕೂಡ ಅವರ ನೇತೃತ್ವದಿಂದಲೇ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಪ್ರಶ್ನೆ ಇಲ್ಲ. ಈ ಸಲ ಒಂದು ಹೊಸ ರೀತಿಯಾದ ಒಂದು ಪರಿಕಲ್ಪನೆಯೊಂದಿಗೆ ಮಂಟಪ ನಮ್ಮ ಗೋಕರ್ಣನಾಥ ಕ್ಷೇತ್ರದ ಮಾಡಿದ್ದೀವಿ. ಯಾಕಂದರೆ ಮತ್ತು ನಮ್ಮ ಈ ಸಲ ನಾವು ಎಲ್ಲ ಟ್ಯಾಬ್ಲೋಗಳು ಹೇಳಿದ್ದೀವಿ. ನಾವು ಭಾರತದ ಸನಾತನ ಧರ್ಮದವನ್ನು ಸಂಕೇತ ಮಾಡತಕ್ಕಂತಹ ರೀತಿಯಲ್ಲಿ ಈ ಇತಿಹಾಸವನ್ನು ನೆನಪಿಸುವಂಥದ್ದು ಆಗಬೇಕು. ಭಾರತದ ಸನಾತನ ಧರ್ಮಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಯಾವುದೇ ಒಂದು ಟ್ಯಾಬ್ಲೋಗಳನ್ನು ಇಲ್ಲಿ ತರಬಾರದು. ಅದನ್ನು ನಾವು ಖಡಕ್ಕಾಗಿ ಹೇಳಿದ್ದೀವಿ. ಆದ ಕಾರಣ ನಾವು ನಮ್ಮ ಏನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನೊಂದು ತತ್ವ ಇದೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂತಹ ಏನು ಒಂದು ಅದ್ಭುತವಾದಂಥ ಅದ್ವೈತ ಸಿದ್ಧಾಂತದ ಪರಿಕಲ್ಪನೆ ಇದೆ.
ಜಾತಿ ಮತ ಧರ್ಮ ಮೀರಿ ಇರತಕ್ಕಂತಹ ಒಂದು ವಿಶ್ವಮಾನವತೆಯನ್ನು ಸಂಕೇತಿಸುವಂಥ ರೀತಿಯಲ್ಲಿ ಕಾರ್ಯಕ್ರಮ. ಪುತ್ತೂರು ವಿಭಾಗ ಸುತ್ತುಡು 750 ಜನ ಗ್ರಾಮೀಣ ಪೋಸ್ಟ್ ಬೇಲೆದಕ್ಲು ಉಳ್ಳೇರು 7ನೇ ವೇತನ ಆಯೋಗದ ಶಿಫಾರಸ್ಸನ್ನ ಅನುಷ್ಠಾನ ಆತಜಿಂದ ಗ್ರಾಮೀಣ ಪೋಸ್ಟ್ ಸೇವಕರನ ಜಂಟಿ ಕ್ರಿಯಾ ಸಮಿತಿದ ಸುನಿಲ್ ದೇವಾಡಿಗ ಪಂದ್ಯರ ಪುತ್ತೂರು ನಡಪಾಯಿನ ಪ್ರತಿಭಟನೆದಾರ ಪಾತಿರಿಯರು. ಗ್ರಾಮೀಣ ಪೋಸ್ಟ್ ಆಫೀಸ್ ಬೇಲದಕ್ನ ಬೇತೆ ಬೇತೆ ಬೇಡಿಕೆ ನಡಪಾದ ಕೊರಿಯರೆ ಒತ್ತಾಯ ಮಲ್ತದ ಗ್ರಾಮೀಣ ಪೋಸ್ಟ್ ಸೇವಕರನ ಜಂಟಿ ಕ್ರಿಯಾ ಸಮಿತಿಯದ ಪುತ್ತೂರು ವಿಭಾಗೀಯ ಆಫೀಸ್ ಎದುರು ಒಂದು ದಿನದ ಸ್ಟ್ರೈಕ್ ನಡೆತಂಡ. ಸಮಿತಿದ ವಿಭಾಗೀಯ ಕಾರ್ಯಂತರ ಸುನಿಲ್ ದೇವಾಡಿಗ ಸ್ಟ್ರೈಕ್ ಉದ್ದೇಶಿತದ ಪಾತಿರ್ದ ಪುತ್ತೂರು ವಿಭಾಗ ಸುತ್ತಡು 750 ಜನ ಗ್ರಾಮೀಣ ಪೋಸ್ಟ್ ಬೇಲದಕ್ಲುಲ್ಲೇರ 7ನೇ ವೇತನ ಆಯೋಗದ ಶಿಫಾರಸ್ಸನ್ನ ಅನುಷ್ಠಾನ ಆತಜೆ ಗ್ರಾಮೀಣ ಭಾಗಡು ಪೋಸ್ಟ್ ಇಲಾಖೆಗೆ ಆದಾಯ ಮಲ್ತು ಕೊರ್ಪಿನ ಬೇಲದಕ್ಲೆಗ ಗುಮನ ಕೊರೊಂದಿಜ್ಜೆರ ಕೇಂದ್ರ ಸರ್ಕಾರ ಬೊಕ್ಕ ಪೋಸ್ಟ್ ಇಲಾಖೆ ಮಲ್ಪನ ಬೇದೊಗು ಎಂಕ್ಲು ಇರೋತ ಮಲ್ಪವನ್ನು ಪಂಡೇರ. ಇರೋತ ಮಲ್ಪನ ಗುರ್ತಗಾದ ಸ್ಟ್ರೈಕ್ ನಡಪಾದಂಡ ಡಿಸೆಂಬರ್ 5 ಬುಡಂದ ಸ್ಟ್ರೈಕ್ ನಡಪಾಯರ ನಿರ್ಧಾರ ಮಲ್ದಂಡ ಇಂದೆಡ್ದು ಗ್ರಾಮೀಣ ಭಾಗಡು ಪೋಸ್ಟ್ ವ್ಯವಸ್ಥೆಡ್ ಸಮಸ್ಯೆ ಉಂಡಾಂಡ ಇಲಾಖೆನೇ ಜವಾಬ್ದಾರಿಯಿಂದ ಸುನಿಲ್ ಜಾಗೃತಿ ಪಂಡೇರ. ಪ್ರತಿಭಟನೆಡು ಸಮಿತಿ ಗುರುಕಾರ್ಯರ ವಿಠ್ಠಲ ಎಸ್ ಪೂಜಾರಿ ಬಣವದ ಗುರುಕಾರ್ಯರ ಕಮಲಾಕ್ಷ ಬೊಕ್ಕ ಬೆಳ್ತಂಗಡಿ ಪುತ್ತೂರು ಬಂಟ್ವಾಳ ಸುಳ್ಯ ಒತ್ತು ವಿಭಾಗದ ಜಿಟಿಎಸ್ ಬೇಲದಕ್ಲು ಪ್ರತಿಭಟನೆ ನಡೆದಿದ್ದಾರೆ. ಈ ದಿನ ರಾಷ್ಟ್ರವ್ಯಾಪ್ತಿ ಗ್ರಾಮೀಣ ಅಂಚೆ ನೌಕರರು ಸಾಂಕೇತಿಕವಾಗಿ ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಪುತ್ತೂರು ವಿಭಾಗದಲ್ಲಿ ಕೂಡ ನಾವು ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಮ್ಮ ವಿಭಾಗವು ಕಾರ್ಕಳ, ಮೂಡುಬಿದ್ರೆ, ಸುಳ್ಯ, ಬಂಟ್ವಾಳ, ಪುತ್ತೂರು ಈ ಬೆಳ್ತಂಗಡಿ ವಿಭಾಗವನ್ನು ಒಳಗೊಂಡಿರುತ್ತದೆ. ಸುಮಾರು 750 ಗ್ರಾಮೀಣ ಅಂಚೆ ನೌಕರರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು 5 ವರ್ಷಗಳ ಹಿಂದೆ ಗ್ರಾಮೀಣ ಅಂಚೆ ನೌಕರರ ವೇತನ ಆಯೋಗದ ಶಿಫಾರಸುಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಕೊಟ್ಟರೂ ಕೂಡ ಅದರ ಇನ್ನೂ ಬೇಡಿಕೆಗಳು ಅನುಷ್ಠಾನ ಮಾಡುವಲ್ಲಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಅಂಚೆ ಇಲಾಖೆ ವಿಫಲವಾದ ಕಾರಣ, ಹಲವಾರು ಸುತ್ತಿನ ಮಾತುಕತೆಯಲ್ಲಿ ವಿಫಲವಾದ ಕಾರಣ ಇವತ್ತು ನಾವು ಗ್ರಾಮೀಣ ಪ್ರದೇಶದ ಅಂಚೆ ನೌಕರರು ಒಂದು ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕವಾಗಿರ್ತದೆ. ಡಿಸೆಂಬರ್ 5ರಿಂದ ಅನಿರ್ದಿಷ್ಟವಾದಿ ಮುಷ್ಕರಕ್ಕೆ ಹೋಗಲು ನಾವೆಲ್ಲ ಸಜ್ಜಾಗಿದ್ದೇವೆ. ಇದಕ್ಕೆ ಮೂಲ ಕಾರಣ ಕೇಂದ್ರ ಸರ್ಕಾರದ ಮತ್ತು ಇಲಾಖೆಯ ಮಲತಾಯಿ ಧೋರಣೆ. ಜಿಲ್ಲೆದ ಉಬಾರ್ಪೇಟೆಡ್ ಅಂಗಡಿದ ಉಲೈ ಪೊಗ್ಗುದು 4 ಪೆಟ್ಟುಪಾಡ್ದು ದೌರ್ಜನ್ಯ ನಡಪಾಯಿನ ಬಗೆಟ್ ರೌಡಿ ಶೀಟರ್ ಬೊಕ್ಕ ಬಜರಂಗ ದಳ ನಾಯಕರು ಭರತ್ ಕುಮ್ಡೇರು ಬೊಕ್ಕ ಕೂಟದಕ್ಲ ಮಿತ್ ಉಬಾರ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಜಾಗದ ವಿಚಾರ ಓದಂಟೆಡು ಒಂಜಿ ಕೂಟದಕ್ಲು ಅಂಗಡಿಗೆ ಬೊಗ್ಗದು 4 ಜನಕ್ಕೂ ಪೆಟ್ಟುಪಾಡ್ದು ಗೂಂಡಾಗಿರಿ ನಡಪಾಯಿನ ಸಂಗತಿ ಜಿಲ್ಲೆದ ಉಬಾರ್ಪೇಟೆಡ್ ನಡೆತದಂಡ. ಹರೀಶ್ ನಾಯ್ಕ, ಸುದರ್ಶನ್ ಕುಮಾರ್, ರಮಾನಂದ ಪೆಟ್ಟಾಯ್ನಕ್ಲಾದುಲ್ಲೆರ. ಬಜರಂಗ ದಳ ನಾಯಕೆ ರೌಡಿ ಶೀಟರ್ ಭರತ್ ಕುಮ್ಡೇಲು ಬೊಕ ಕೂಟದಕ್ಲು ಪೆಟ್ಟುಪಾಡ್ದಿರಂದು ದೂರ ಬೈದಂಡ. ಅಂಗಡದ ಉಲೈ ಇತ್ತಿನಕ್ಲೆನು ಪಿದಾಯಿ ವೈತದ ನಡು ಮಾರ್ಗುಡು ಪೆಟ್ಟುಪಾಡ್ದೇರ. ಬಜರಂಗ ದಳದ ಜಗಜೀವನ್ ರೈ, ಭವಿಷ್ಯ, ಸಂದೀಪ್ ಪನ್ಪನಕ್ಲು ರೌಡಿ ಶೀಟರ್ ಭರತ್ ಕುಮ್ಡೇಲ್ನ ಒಟ್ಟು ಸೇರ್ದ ಪೆಟ್ಟು ಪಾಡ್ದಿನವು ಸಿಸಿಟಿವಿ ತೋಜಿದಂಡ. ಈ ಬಗ್ಗೆ ಉಬಾರ್ ಪೊಲೀಸ್ ಸ್ಟೇಷನ್ ಪರಿಶಿಷ್ಟ ಜಾತಿ ಬಗ ಪಂಗಡದಕ್ಲ ಮಿತ್ ದೌರ್ಜನ್ಯ ಕಾಯ್ದೆದಡಿಟ್ಟು ಕೇಸ್ ಪಾಡ್ದಂಡ. ಭರತ್ ಕುಮ್ಡೇಲ್ ಕಲ್ಲಡ್ಕ ಬಜರಂಗ ದಳ ನಾಯಕ ಆದಿತ್ತದ ಆಯನ ಮಿತ್ ಬಂಟ್ವಾಳ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ಪಾಡ್ದಂಡ. ಆಯ 2017 STPI ಕಾರ್ಯಕರ್ತೆ ಅಷ್ಟಪ್ ಕಲಾಯಿನ ಕೆರ್ನ ಕೇಸಡ್ ಆರೋಪಿ ಆದುಲ್ಲೆ. ಬರವು ಗೊಬ್ಬು ಕಲೆ ಸಾಹಿತ್ಯ ಇಚಾರುಡು ಬೆದ್ರುನು ಮಿತ್ತಮಟ್ಟೋ ಕೊನೆಯ ಕೀರ್ತಿ ಮೋಹನ ಆಳ್ವಿರೆಗೆ ಸಂದುಣುಂದು ಬೆದ್ರದ ಶಾಸಕಿ ರೋಮನಾಥ ಕೋಟ್ಯಾನ್ ಪಂತೆರ. ಬೆದ್ರದ ವಿದ್ಯಾಗಿರಿಟ್ಟು ಕಟ್ಟದಿನ ಕೀರ್ತಿಶೇಷ MK ಅನಂತರಾಜ್ ಒಳಾಂಗಣ ಕ್ರೀಡಾ ಸಂಕೀರ್ಣ ಉದಿಪನ ಮಲ್ತದ 6 ಪಾತಿರಿಯರು. ಬಿದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾಗಿರಿಟ್ ಕೀರ್ತಿಶೇಷ MK ಅನಂತರಾಜ್ ಒಳಾಂಗಣ ಕ್ರೀಡಾ ಸಂಕೀರ್ಣ ಕಟ್ಟದಿತ್ತದ ಬುಧವಾರ ಶಾಸಕರು ಉಮಾನಾಥ ಕೋಟ್ಯಾನ್ ಉದಿಪನ ಮಲ್ತೆರ. ಉಮಾನಾಥ ಕೋಟ್ಯಾನ್ ಪಾತಿರ್ದು ಬೆದ್ರುನು ಬರವುದ ಕಾಶಿಯಾದ ಮಲ್ತದ ಬಜಿ ಬರೋ ಮಾತ್ರಾತ್ತು ಗೊಬ್ಬು ಕಲೆ ಸಾಹಿತ್ಯ ವಿಚಾರೊಳ್ಳೆಡ್ಲ ಮಿತ್ತಮಟ್ಟೋ ಕೊನೆಯ ಕೀರ್ತಿ ಮೋಹನ ಆಳ್ವಿರೆಗೆ ಸಂದಣೊಂದು ಪಂಡೆರ. ಕ್ರೀಡಾ ಕಾಶಿಯಾಗಿ ಮೂಡುಬಿದ್ರೆಯನ್ನ ಅತ್ಯುನ್ನತ ಎತ್ತರಕ್ಕೆ ಕೊಂಡೊಯ್ದಂಥ ಹಿರಿಮೆ ಮತ್ತು ಗರಿಮೆ ಇರುವಂತಾದರೆ ಅದು ಆಳ್ವರಿಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಬಹುಶಃ ವ್ಯವಸ್ಥಿತವಾದಂಥ ಈಜುಕೊಳ, ಅಷ್ಟೇ ವ್ಯವಸ್ಥಿತವಾದಂತಹ ಸುಸಜ್ಜಿತವಾದಂಥ ಜಿಮ್ನಾಷಿಯಂ, ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಮತ್ತು ಪರಿಪೂರ್ಣವಾದಂಥ ಕಬಡ್ಡಿ
ಅಂಗಣ ಇವುಗಳನ್ನು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಹೊರಗಿನ ಕ್ರೀಡಾಪಟುಗಳು ಆಸಕ್ತರು ಇಲ್ಲಿಗೆ ಬಂದು ಈ ಆಳ್ವಾಸ್ ಆಡಳಿತ ಸಂಸ್ಥೆಯ ಒಪ್ಪಿಗೆಯನ್ನು ಪಡೆದು ಅವರ ಏನು ನೀತಿ ನಿಯಮಗಳಿವೆ ಅದಕ್ಕೆ ಅನುಸಾರವಾಗಿ ಅದನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಒಂದೇ ಸೂರಿನಡಿ ಒಂದೇ ವ್ಯಾಪ್ತಿಯಲ್ಲಿ ಎಲ್ಲ ಕ್ರೀಡೆಗೆ ಬೇಕಾಗುವಂತಹ ವ್ಯವಸ್ಥಿತವಾದಂತಹ ಅಂಗಣಗಳನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದೇವೆ. ಆಳ್ವರವರ ಕನಸು ಏನು ಅಂತ ಕೇಳಿದರೆ, ಅವರ ಕನಸು ಒಂದೇ ಭಾಗದಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂಬ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಬೆದ್ರ ಜೈನ ಮಠದ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಆಶೀರ್ವಚನ ಕೊಡ್ದು ಗೊಬ್ಬು ಸಾಹಿತ್ಯ ಸಂಸ್ಕೃತಿಡ್ದು ಆನಂದ ಯೋಗ ಉಂಡು ಭಕ್ತಿ ಯೋಗ ಆನಂದ ಯೋಗದ ಯೋಗ ಯೋಗ್ಯತೆ ಮೋಹನ ಆಳ್ವೆರಡ ಉಂಡೊಂದು ಪಂಡಿರ 50-60ರ ದಶಕದಲ್ಲಿದ್ದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅವರ ಹೆಸರಿನಲ್ಲಿ ಇವತ್ತು ಒಳಾಂಗಣ ಕ್ರೀಡಾಂಗಣವನ್ನು ಈ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಲೋಕಾರ್ಪಣೆ ಮಾಡಿದೆ. ಇತ್ತೀಚಿನ ಹಲವು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. VS ಆಚಾರ್ಯ ಹೆಸರಿನಲ್ಲಿ, ನಾಡೋಜ ಕಯ್ಯಾರ ಕಿಞಣ್ಣರೈ ಹೆಸರಿನಲ್ಲಿ, ಸೋನ್ಸ್ರವರ ಹೆಸರಿನಲ್ಲಿ ಅದ್ಭುತವಾದಂಥ ಒಂದು ದೊಡ್ಡ ಮನಸ್ಸು ಡಾಕ್ಟರ್ ಮೋಹನ್ ಆಳ್ವರದು, ಹೂವಿನಂಥ ಮನಸ್ಸು. ಅಮರನಾಥ್ ಶೆಟ್ಟರ ಹೆಸರಿನಲ್ಲೂ ಕೂಡ ಅದು ಇನ್ನೂ ಹಲವು ಜನ ದೊಡ್ಡ ದೊಡ್ಡ ಮೇರು ವ್ಯಕ್ತಿಗಳನ್ನು ನೆನಪಿನಲ್ಲಿಡತಕ್ಕಂಥ ಕೆಲಸವನ್ನು, ಅದು ವಿರಾಸತ್ನ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಾಹಿತ್ಯಿಕವಾದಂಥ ಕಾರ್ಯಕ್ರಮ ಇರ್ಬೋದು, ನುಡಿಸಿರಿ ಇರ್ಬೋದು, ಇಲ್ಲಿರುವಂಥ ಒಂದೊಂದು ಮಂಟಪವನ್ನು ಒಂದೊಂದು ಸಭಾಂಗಣವನ್ನು ನೋಡುವಾಗ ಅರ್ಥಪೂರ್ಣವಾಗಿ ನಾಡು ನುಡಿಗೆ ಅಭೂತಪೂರ್ವವಾದಂಥ ಸೇವೆಯನ್ನು ಸಲ್ಲಿಸಿದವರನ್ನು ಗುರುತಿಸ್ತಕ್ಕಂಥ ಒಂದು ಕೆಲಸ ಹೃದಯ ಶ್ರೀಮಂತಿಕೆ ಉಳ್ಳಂಥ ಡಾಕ್ಟರ್ ಮೋಹನ್ ಆಳ್ವರ ಮನಸ್ಸು ಇವತ್ತು ಮಾಡ್ತಾ ಇದೆ ಅಂತ ಹೇಳಿದರೆ, ಮೋಹನ್ ಆಳ್ವ ಒಂದು ಸಮುದಾಯದ ಸೀಮಿತ ವ್ಯಕ್ತಿಯಾಗದೆ ಇಡೀ ಮನುಕುಲಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. ಡಾಕ್ಟರ್ ಮೋಹನ್ ಆಳ್ವೆರ ಗುರ್ಕಾರ್ಮೆದ ಪಾತ್ರ ಪಂಡದ ದುಂಬುದ ಮಂತ್ರಿ ಅಭಯಚಂದ್ರ ಜೈನ್ರನ ಪುದರ್ನ ಒಳಾಂಗಣ ಕ್ರೀಡಾಂಗಣಗುದೀತ ಈಚಾರ ದಿಂಜ ಸಂತೋಷ ಉಂಡು ಮಲ್ತುದಂಡ ಡಿಸೆಂಬರ್ ತಿಂಗಳು ಆಳ್ವಾಸ್ ನುಡಿಸಿರಿ ವಿರಾಸತ್ ದಿವನ್ನ ಚಿಂತನೆ ಉಂಡು ಈ ಸರ್ತಿ ಬೆದ್ರ ಉಚ್ಚೆಯಾದು ಮುರಿದು ಬರ್ಪುಣಂದು ಪಂಡ್ಯರ. ನಾನು ಈ ಸಂಕೀರ್ಣವನ್ನು ಮಾಡುವಾಗ ನನಗೆ ಆಯಿತು, ನಾನು ಅಭಯಚಂದ್ರ ತಂದೆ ಹೆಸರನ್ನೇ ಇಟ್ಟುಕೊಂಡು ಈ ಸಂಕೀರ್ಣ ಮಾಡಬೇಕು. ಈ ಸಂಕೀರ್ಣದಲ್ಲಿ ವ್ಯವಸ್ಥಿತವಂಥ ಒಂದು ಈಜುಕೊಳ ಬೇಕು, ಶಟಲ್ ಬ್ಯಾಡ್ಮಿಂಟನ್ ಮಾಡುವಂಥ ಕೋರ್ಟ್ ಬೇಕು, ಒಂದು ಸುಸಜ್ಜಿತವಂಥ ಜಿಮ್ನೇಷಿಯಂ, ಭಾಳ ಒಳ್ಳೆಯ ಜಿಮ್ನೇಷಿಯಂ ಆಗಬೇಕು, ಮತ್ತು ನಮ್ಮ ಪರಿಪೂರ್ಣವಂಥ ಕಬಡ್ಡಿ, ಈಗೆಲ್ಲ ಕಬಡ್ಡಿ ಆಗೋದು ಮ್ಯಾಟ್ನಲ್ಲಿ. ಹೀಗಾಗುವಾಗ ಹುಡುಗರ ಬೇರೆ ಒಂದು ಕಬಡ್ಡಿ ಕೋರ್ಟ್ಗಳು ಆಗಬೇಕು. ಆಮೇಲೆ ಖೋ ಆಡುವಂಥ ಅದು ಕೂಡ ಮ್ಯಾಟ್ನಲ್ಲಿ ಆಗುವುದು, ಹುಡುಗಿಯರ ಇದೆಲ್ಲವೂ ನಮ್ಮಲ್ಲಿ ಆಗಬೇಕು. ಇದರ ಒಟ್ಟಿಗೆ ಟೇಬಲ್ ಟೆನ್ನಿಸ್ ಮಾಡುವಂಥ ಕೇಂದ್ರವು ಆಗಬೇಕು ಎಂಬುದನ್ನು ಮಾಡಿಕೊಂಡು ಈಗ ಕೀರ್ತಿಶೇಷ ಮಿಜಾರು ಕನಕಬೆಟ್ಟು ಅನಂತರಾಜರವರ ಹೆಸರಿನಲ್ಲಿ ಒಳಾಂಗಣ ಕ್ರೀಡಾ ಸಂಕೀರ್ಣ ನಾವಿವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಅವರು ಒಪ್ಪಿದ್ದಕ್ಕೆ ಮತ್ತು ಇದು ಆದದ್ದಕ್ಕೆ ನನಗೆ ಒಂದು ರೀತಿಯ ಸಂತೃಪ್ತಿ ನಮಗೆ ಇದೆ. ಈ ವರ್ಷವೂ ನಮ್ಮ ಒಂದು ಡಿಸೆಂಬರ್ 14, 15, 16, 17 ಆಳ್ವಾಸ್ ನುಡಿಸಿ ವಿರಾಸತ್ ಕಾರ್ಯಕ್ರಮ ಆಗಲಿಕ್ಕಿದೆ. ಆದರೆ ಈ ಸಲ ಇದನ್ನು ನಮ್ಮ ಉಪನಾಥ್ ಕೋಟ್ಯಾನ್ರವರು ಮತ್ತು ಅಭಯಚಂದ್ರರವರು ಅಧ್ಯಕ್ಷರಾಗಿ ಇದ್ದುಕೊಂಡು ಇದನ್ನು ಕೇವಲ ಆಳ್ವಾಸಿನ ನುಡಿಸಿದ ವಿರಾಸತ್ ಸಮಾರಂಭ ಮಾತ್ರ ಅಲ್ಲ, ಅದು ಮೂಡುಬಿದಿರೆಯ ಒಂದು ಉತ್ಸವ ಹಬ್ಬ ಆಗಬೇಕು. ಅದಕ್ಕಾಗಿ ಮೂಡುಬಿದಿರೆಯಲ್ಲಿರುವಂಥ 100ಕ್ಕೂ ಬಿಕ್ಕಿದಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಅದರಲ್ಲಿ ಸೇರಿಸಿಕೊಂಡು ಇದು ಆಗಬೇಕು ಎಂಬ ವಿಚಾರ ನಮ್ಮಲ್ಲಿದೆ. ಖಂಡಿತ ಆ ದೇವರ ಅನುಗ್ರಹ ಇದ್ದರೆ, ಗುರುಬಲ ದೈವಬಲ ಇದ್ದರೆ ಅದನ್ನು ಡಿಸೆಂಬರ್ 14, 15, 16, 17 ಮಾಡಬೇಕೆಂಬ ಆಲೋಚನೆ ನಮ್ಮಲ್ಲಿದೆ. ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ವಿಧಾನ ಪರಿಷತ್ ಸದಸ್ಯರು SL ಬೋಜೇಗೌಡ, ಉದ್ಯಮಿ ಶ್ರೀಪತಿ ಭಟ್,
ವಕೀಲರ ಎಂಕೆ ವಿಜಯಕುಮಾರ್ ಚೌಟ್ಯಾರ್ನ ಅರಮನೆತ ಕುಲದೀಪ್ ಎಂ ಪುತ್ತಿಗೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ರಾಧಾ ಕನ್ನಡ ಸಾಹಿತ್ಯ ಪರಿಷತ್ ದುಂಬುದ ಗುರ್ಕಾರ್ಯರ ಹರಿಕೃಷ್ಣ ಪುನರೂರು ಜಯಶ್ರೀ ಅಮರನಾಥ ಶೆಟ್ಟಿ ನಾರಾಯಣ ಪಿಎಂ ಚಂದ್ರಶೇಖರ್ ಎಂ ಮೋಹನ ಆಳ್ವೇರ್ನ ಸೋದರರು ಪಾಲ್ಗೊಂಡಿರ ವೇಣುಗೋಪಾಲ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರ ಗುರ್ತು ಚೀಟಿ ನನಲ ಕುಡ್ತುಜರ ಅನಧಿಕೃತ ಪಂಡದ ಸಾದಿಬರಿ ಬೇರಗು ಉಪದ್ರ ಕೊರೊಂದುಲ್ಲೆರಂದ ದೂಡ್ದು ಗುರುವಾರ ಸಾದಿಬರಿ ಬೇರದಕ್ಲು ಡಿವೈಎಫ್ಐ ದುಂಬಾಳ್ತೆಡು ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ಆಫೀಸ್ಗೆ ಪೊಗ್ಗುನ ಪ್ರತಿಭಟನೆ ನಡಪಾಯಿರು. ಸಾದಿಬರಿ ಬೇರದಕ್ಲು ಗುರುವಾರ ಕುಡ್ಲ ಮಹಾನಗರ ಪಾಲಿಕೆದ ಕಮಿಷನರ್ ಆಫೀಸ್ಗೆ ಹೊರಡ್ದೋರಣೆ ಪೊಗ್ಗಿನ ಪ್ರತಿಭಟನೆ ನಡಪಾದೇರು. ಅಕ್ಲೆ ಗುರ್ತ ಚೀಟಿ ಕೊರಿಯರೆ ಒತ್ತಾಯ ಮಲ್ತೊಂದುಲ್ಲೇರ. ವರ್ಷ ಕರಂಡಲ ನನ್ನಲ ಗುರ್ತ ಚೀಟಿ ಕೊಡ್ತುಜಿ ಅವು ಅಚ್ಚೆ ಅಂಡಲ ಪಟ್ಟದುಜ್ಜೇರು. ಪಾಲಿಕೆ ಅಧಿಕಾರಿ ನಿಚ್ಚಲ ಸಾದಿಬರಿ ಬೇರದಕ್ಲೆಗೆ ಉಪದ್ರ ಕೊರೊಂದುಲ್ಲೇರ. ನನೊಂಜಿ ಮೇಟ್ ಅನಧಿಕೃತ ಪಣದ ಬೇರದಕ್ಲಿನ ಸಾಧನ ಸೊತ್ತುಲೇನ ಪಿದೈ ಪಾಡ್ದು ಕೊನೊಂದುಲ್ಲೇರಂದ ಬೇರದಕ್ಲು ದೂಡ್ದೇರ. ಪಾಕಸರ್ತಿ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾದಂಡು ಎಂಕ್ಲೆನ ಬೇಡಿಕೆ ನಡಪಾದ ಕೊರ್ಪ ಅಂದ ಭರವಸೆ ಕೊರ್ಡಲ ಎಂಕ್ಲೆಗ್ ಗುಮನ ಕೊರೊಂದಿಜ್ಜರಂದು ಡಿವೈಎಫ್ಐ ದುಂಬಾಳ್ತೆಡು ಪಾಲಿಕೆ ಕಮಿಷನರ್ ಆಫೀಸ್ಗೆ ಪೊಗ್ಗುನ ಪ್ರತಿಭಟನೆ ಅಟ್ಟಣೆ ಮಲ್ತದಿತ್ತೆರ. ಬೇರದಕ್ಲು ಪಾಕ ಜನ ಸೇಡ್ದಿತ್ತೆರ. ಬೊಡ್ಚಾಂದಿ ಸಂಗತಿ ನಡಪಂದಿನಂಚ ಪೊಲೀಸ್ ಬಂದೋಬಸ್ತ್ ಇತ್ತಂಡು ವಿಚಾರ ಹೇಳಿದ್ದೇವೆ. ಏನಂತ ಹೇಳಿದ್ರೆ 25-30 ನೀವು ಕೊಡ್ಲಿಕ್ಕೆ ಆಗದಿದ್ರೆ 1ನೇ ತಾರೀಕು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಮಾತಾಡುವಂತ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಮುತ್ತಿಗೆ ಆಗ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಒಳಗೆ ಕೊಟ್ಟು ಬಂದಿದ್ದೇವೆ. ಆ ಒಂದು ವಿಚಾರದಲ್ಲಿ ಮಹಾನಗರ ಪಾಲಿಕೆ ಕೂಡಲೇ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ. ಯಾಕಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳು ಇವತ್ತು ಹೇಳ್ತಾರೆ 10,000 ಮಂದಿಗೆ ಸ್ವನಿಧಿ ಕೊಟ್ಟಿದ್ದೀವಿ ಅಂತ. 10,000 ಮಂದಿ ಸ್ವನಿಧಿಯಲ್ಲಿ ನಿಮಗೆ ಕನಿಷ್ಠ 667 ಜನರಿಗೆ ಐಡಿ ಕಾರ್ಡ್ ಕೊಡಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಇವತ್ತು ನಮ್ಮ ಹೋರಾಟ ತೀವ್ರ ಮಾಡುವಂತದ್ದು. ಇವತ್ತು ಇಲ್ಲಿಂದ ಹೋಗುವಂತ ಪ್ರಶ್ನೆ ಅಲ್ಲ, ಮುಂದಿನ ಹೋರಾಟವನ್ನು ತೀರ್ಮಾನ ಮಾಡಿ ನಾವು ಇಲ್ಲಿಂದ ನಿರ್ಗಮಿಸ್ತಾ ಇರುವಂತ. 1 ವರ್ಷ 3 ತಿಂಗಳಾಯ್ತು ಅವರು ಮೀಟಿಂಗ್ ಕರೀತಾನೆ ಇಲ್ಲ. ನಮ್ಗೆ ಐಡಿ ಕಾರ್ಡ್ ಕೊಡು ಅಂದ್ರೆ ಕೊಡ್ತಾನೆ ಇಲ್ಲ. ಬರೀ ಮುಂದಕ್ಕೆ ಆಗ್ತಾನೆ ಇದೆ. 10 ತಾರೀಕಿಗೆ ಕೊಡ್ತೇವಿ, 1 ತಾರೀಕಿಗೆ ಕೊಡ್ತೇವಿ, 4 ತಾರೀಕಿಗೆ ಕೊಡ್ತೀವಿ ಅಂತ ಬರೀ ಚತಾಸ್ತಾ ಇರೋದು. ಮತ್ತೆ ಇಲ್ಲಿಗೆ ನಮ್ಮ ಜನ ಎಲ್ಲ ನಾವು ಬಂದು ಇಲ್ಲಿ ಬೀದಿ ವ್ಯಾಪಾರದವರು ಮಹಾನಗರ ಪಾಲಿಕೆ ಹತ್ರ ಕೂತು ಕೂಡಲೇ ನಮಗೆ ಸಮಾಧಾನ ಮಾಡಿ ಕಳಿಸ್ಕೊಡ್ತಾರೆ. ಈಗ 1 ತಾರೀಕಿಗೆ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಈಗ 1 ತಾರೀಕಿಗೆ ನಮ್ಗೆ ಐಡಿ ಸಿಗ್ಲಿದ್ರೆ ನಮ್ಮ ಜನ ಎಲ್ಲ ಬಂದು ನಾವು ಇಲ್ಲೇ ಒಟ್ಟಾಗಿ ಕೂತ್ಕೊಳ್ಳೋದು. ಐಡಿ ಕಾರ್ಡ್ ಸಿಗೋವರೆಗೆ ನಾವು ಬಿಲ್ಕುಲ್ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. 20-25 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಬರೀ ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ, ಅದೇ ಮಾಡೋದು. ನಮಗೆ ಕಷ್ಟ ಆಗ್ತೈತಲ್ಲ. ಅಷ್ಟು ಮಾಲ್ ತಗೊಂಡು ಬಂದು ಲುಕ್ಸಾನ್ ಮಾಡ್ತಾರೆ, ತುಂಬ್ಕೊಂಡು ಓಡಿ ಹೋಗ್ತಾರೆ, ಗೊತ್ತಿಲ್ದಂಗೆ ಬರ್ತಾರೆ, ತುಂಬ್ತಾರೆ, ತೊಗೊಂಡು ಹೋಗ್ತಾರೆ. ಅನಾಥ ಮಕ್ಕಳಿಗೆ ಕೊಟ್ಟಿವಿ, ನಾವು ಹಾಸ್ಟೆಲಿಗೆ ಕೊಟ್ಟಿವಿ ಅಂತ ಹೇಳ್ತಾರೆ. 10,000 20,000 ರೂಪಾಯಿ ಮಾಲ್ ತುಂಬ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಬಂದು ಕೇಳುವಾಗೆ ನಾವು ಯಾರು ತುಂಬಲೇ ಇಲ್ಲ, ನಾವು ತರಲೇ ಇಲ್ಲ, ಅದೇ ಹೇಳ್ತಾರೆ. ಕಟೋಣ ಬೊಕ ಬೇತೆ ಕಟ್ಟುನ ಕಾರ್ಮಿಕರನ ಸಮಸ್ಯೆಯನ್ನು ಪರಿಹಾರ ಮಲ್ಪರೆ ಒತ್ತಾಯ ಮಲ್ತದ ಬಿಎಂಎಸ್ ದ ಕಟೋಣ ಕಾರ್ಮಿಕ ಬೊಕ ಬೇತೆ ಕಟ್ಟುನ ಕಾಮಗಾರಿ ಮಜ್ದೂರ್ ಸಂಘದ ದುಂಬಾಳ್ತೆಡ ಬೆದ್ರಾ ತಾಲೂಕು ಆಫೀಸ್ ಎದುರು ಪ್ರತಿಭಟನೆ ನಡಪಾಯಿರು. ಕಟೋಣ ಬೊಕ ಬೇತೆ ಕಟ್ಟುನ ಕಾರ್ಮಿಕರನ ಸಮಸ್ಯೆಲೆನ ಪರಿಹಾರ ಮಲ್ಪರೆ ಬೊಕ ಕಾರ್ಮಿಕರನ ಸವಲತ್ತುಲೆನ ಕಮ್ಮಿ ಮಲ್ಪರೆ ತೋಂದುಪುನ ಕಾರ್ಮಿಕರನ ಮಂಡಳಿ ಬೊಕ ಕಾರ್ಮಿಕ ಮಂತ್ರಿಯರ್ನ ನಡಕೆ ಎದುರಾದ ದಕ್ಷಿಣ ಕನ್ನಡ ಜಿಲ್ಲೆದ ಮಾತಕಡೇಟ ಬಿಎಂಎಸ್ ದ ಕಟೋಣ ಕಾರ್ಮಿಕ ಬೊಕ ಬೇತೆ ಕಟ್ಟುನ ಕಾಮಗಾರಿ ಮಜ್ದೂರು ಸಂಘದ ದುಂಬಾಳ್ತೆಡ ಪ್ರತಿಭಟನೆ ನಡಪಾಯಿರ. ಬೆದ್ರಾ ತಾಲೂಕು ಆಫೀಸ್ ಎದುರು ನಡೆದಿನ ಪ್ರತಿಭಟನೆಡ ಸಂಘದ ಜಿಲ್ಲಾ ಗುರ್ಕಾರ್ಯರ ಅನಿಲ್ ಕುಮಾರ್ ಪಾತಿರ್ದ ಕಾರ್ಮಿಕರಿಗೆ ಬುಡಂದಿ ನ್ಯಾಯ ಒದಗಾವನ ಸಂಘಟನೆ ಭಾರತೀಯ ಮಜ್ದೂರ್ ಸಂಘ ಆದಿತ್ತದ ಕಾರ್ಮಿಕರಿಗೆ ಆಪುನ ಅನ್ಯಾಯದ ಸಮಸ್ಯೆಯನ್ನು ಪರಿಹಾರ ಮಲ್ತದಂಡ ಅಂಚಿನ ಸಂಘಟನೆ ಹಿಡಿದು ಪೊರಂಬಾಟ ಮಲ್ಪುನ ಸಂದರ್ಭ ಬೈದನಂದು ಪಂಡಿನ ಆರ ಐಕ ಕಾರಣ ಎತ್ತು ಉಪ್ಪುನ ಕಾರ್ಮಿಕ ಮಂಡಳಿ ಬೊಕ ಇತ್ಯದ ಹೊಸ ಸರ್ಕಾರದ ನೀತಿ ನಿಯಮ ಆದುಂಡು ಗ್ಯಾರಂಟಿ ಯೋಜನೆಯನ್ನು ಜಾರಿ ಕನಪುನ ತುರ್ತುಡು ಕಾರ್ಮಿಕರ ಕಂಗಾಲಾತಿರ ಕಾರ್ಮಿಕರಿಗೆ ತಿಕ್ಕುನ ಸವಲತ್ತುಲೆನ ಕಮ್ಮಿ ಮಲ್ತೊಂದುಲ್ಲೆರ ಕಾರ್ಮಿಕರ ಹಿಡಿದು ಒಟ್ಟು ಮಲ್ತಿನ ಕಾಸನ್ನು ಬೇತೆ ಓವ ಯೋಜನೆ ಗಲಸುನೇಕ ವಿರೋಧ ಮಲ್ಪ ಅಂದು ಪಂಡಿರ. ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಸರ್ಕಾರಗೂ ಭಿನ್ನೈತೊನ್ನ ಓಲೆ ಕುರಿಯರ. ಕೇವಲ ರಾಜಕೀಯ ಪಕ್ಷದ ಸದಸ್ಯರುಗಳನ್ನು ಈ ಮಂಡಳಿಯ ಸದಸ್ಯರುಗಳನ್ನು ಮಾಡಿರುವುದು ದುರ್ದೈವದ ವಿಷಯ. ಈ ವಿಚಾರವನ್ನು ಕೂಡ ಈ ಪ್ರತಿಭಟನೆ ಸಂದರ್ಭದಲ್ಲಿ ನಾವು ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಕಾರ್ಮಿಕ ಬಂಧುಗಳು ಕೇವಲ ಬೆರಳೆಣಿಕೆಯ ಬಂಧುಗಳು ಆದರೂ ಕೂಡ ಈ ತಾಲೂಕಿನ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಸಾವಿರಾರು ಕಾರ್ಯಕರ್ತರನ್ನು, ಸಾವಿರಾರು ಕಾರ್ಮಿಕರನ್ನು ಒಟ್ಟು ಸೇರಿಸುವಂತ ಶಕ್ತಿ ಇರುವಂತ ಕಾರ್ಮಿಕ ಬಂಧುಗಳು ಇವರು. ಯಾವ ವಿಚಾರದ ವಿರುದ್ಧ ನಾವು ಇವತ್ತು ಈ ಹೋರಾಟವನ್ನು ಮಾಡುತ್ತಿದ್ದೇವೋ
ಆ ಹೋರಾಟಕ್ಕೆ ಅನುವು ಮಾಡಿಕೊಟ್ಟಂತ ಕಾರ್ಮಿಕ ಮಂಡಳಿ ಹಾಗೂ ರಾಜ್ಯ ಸರ್ಕಾರವು ಈ ಸಂದರ್ಭದಲ್ಲಿ ಕಿವಿಗೊಟ್ಟು ಕೆಲವೊಂದು ವಿಷಯಗಳನ್ನು ನೀವು ಕೇಳಬೇಕೆಂಬ ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುತ್ತಾ, ಭಾರತೀಯ ಮಜ್ದೂರ್ ಸಂಘ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ, ಈ ದೇಶದಲ್ಲಿ, ಜಗತ್ತಿನಲ್ಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬಲ್ಲಂತಹ ಏಕೈಕ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಭಾರತೀಯ ಮಜ್ದೂರ್ ಸಂಘ. ಕಳೆದ ಹಲವಾರು ದಶಮಾನಗಳಿಂದ ಈ ರಾಷ್ಟ್ರದ ಕಾರ್ಮಿಕರಿಗೆ ಆಗುವಂಥ ಅನ್ಯಾಯಗಳ ವಿರುದ್ಧ ಎದೆ ನಿಂತು ಸಮಸ್ಯೆಗಳನ್ನು ಬಗೆಹರಿಸಿದಂತಹ ಒಂದು ಹೆಸರು ಇದ್ರೆ ಅಂತಂದ್ರೆ ಅದು ಭಾರತೀಯ ಮಜ್ದೂರ್ ಸಂಘಟನೆಗೆ ಇರುವಂತದ್ದು. ತನ್ಕಕೂರ್ನ ಮರ್ಯಾದೆ ಪಣವನ್ನು ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ನ ಆಂಬ್ಯುಲೆನ್ಸ್ಗೆ ಖರ್ಚು ಮಲ್ಪೆ ಅಂದು ಮಲ್ಪೆ ಬಂದರಡು ಏತೋ ಜನತಾ ಜೀವ ಒರಿಪಾಯಿನ ಸಾಧಕರು ಈಶ್ವರ ಮಲ್ಪೆ ಪಂದ್ಯರ ಉಳ್ಳಾಲ ಮೊಗವೀರಪಟ್ಟಣದ ಮಾರುತಿ ಯುವಕ ಮಂಡಲ ಮಾರುತಿ ಕ್ರಿಕೆಟರ್ಸ್ದ 2022-23 ಲೇಸಡ್ ಮಾರುತಿ ಸಾಧಕ ಪ್ರಶಸ್ತಿ ಪಡೆದ 6 ಪಾತಿರಿಯರು. ಉಳ್ಳಾಲ ಮೊಗವೀರಪಟ್ಟಣದ ವೀರಮಾರುತಿ ಯುವಕ ಮಂಡಲ ಮಾರುತಿ ಕ್ರಿಕೆಟರ್ಸ್ ಇಂದ 2022-23 ಸಾಲದ ಪ್ರತಿಭಾ ಪುರಸ್ಕಾರ ಸಮ್ಮಾನದ ಮರ್ಯಾದೆ ಬಕ ಮರ್ಯಾದೆ ಪಣವು ಕುರ್ಪುನ ಕಾರ್ಯಕ್ರಮ ಬುಧವಾರ ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ನಡೆತಂಡ. ಮಾರುತಿ ಯುವಕ ಮಂಡಲದ ಗುರುಕಾರ್ಯರು ವರದರಾಜ ಬಂಗೆರ ಎತ್ಕೊಂಡರ, ಪ್ರಧಾನ ಕಾರ್ಯಂತರ ಕಪಿಲ್ ಎಸ್ಕೋಟ್ಯಾನ್ ಸುರುತ್ತ ಪಾತೆರ ಪಂಡ್ಯರ. ಕುಡ್ಲ ವಕೀಲರ್ನ ಸಂಘದ ದುಂಬುದ ಗುರುಕಾರ್ಯರು ಕಳ್ಳಿಗೆ ತಾರನಾಥ್ ಶೆಟ್ಟಿ ಗುರುಕಾರ್ಮೇಡ್ ಬಿನ್ನೇರ್ನ ಒಟ್ಟು ಸೇರಿಗೆಡ್ ಕಾರ್ಯಕ್ರಮ ಉದಿಪನಾಂಡ್. ಭಾರತೀಯ ಭೂಸೇನದ ದುಂಬುದ ಸೈನಿಕರು ರಾಜೇಶ್ ಕುಮಾರ್ ಕೆ, ಸಮಾಜ ಸೇವಕರು ಮಲ್ಪೆಡ್ ನೀರ್ಗಬೂರ್ನಕ್ಲೆನ್ ಬಚಾವ್ ಮಲ್ಪನ ಈಶ್ವರ ಮಲ್ಪೆ, ಅಬ್ಬಕ್ಕ ಟಿವಿದ ಹಿರಿಯ ವಾರ್ತಾಮಾಣಿ ಶಶಿಧರ ಪೊಯ್ಯತ್ತ ಬೈಲ್, ರಾಷ್ಟ್ರೀಯ ಗುಬ್ಬದ ಬಿಡ್ಸೆ ಮಾಸ್ಟರ್ ಹಸ್ಮಿತ್ ಸಾಲ್ಯಾನ್, 10ನೇ ಕ್ಲಾಸ್ ಪರೀಕ್ಷೆಡ್ ಜಿಲ್ಲೆಡ್ ಸುರುತ್ತ ರ್ಯಾಂಕ್ ಪಡೆಯಿನ ಕುಮಾರಿ ಆಯಿಷಾ ಬಕ್ಕ, ಮಾಸ್ಟರ್ ಮಲ್ಲಪ್ಪ ಶಾಂತರಗಿ ಮಕ್ಳಿಗೆ ಮಾರುತಿ ಸಾಧಕ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ಮೀನುಗಾರಿಕಾ ಜಂಟಿ ನಿರ್ದೇಶಕರ ಹರೀಶ್ ಕುಮಾರ್ ಪಾತಿರ್ದು ಜನಸೇವಾ ಪನ್ಪುನ ಪುದರ್ಗಿ ಈ ಸಂಘ ಎಟ್ಟೆ ಪತ್ತೊಂಡು ಈ ಸಂಘ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆಪುನಂಚ ಆವಡಂದು ಎಟ್ಟೆಪು ಬೇಕಿಯರ. ಸೈಯದ್ ಮದನಿ ದರ್ಗಾ ಸಮಿತಿ ಗುರುಕಾರ್ಯರು ಬಿಜಿ ಹನೀಫ್ ಹಾಜಿ ಪಾತಿರ್ದು ಅಪರೂಪದ ಕಾರ್ಯಕ್ರಮ ನಡಪಾವನ ಸಮಾಜಕ್ಕೆ ಬೋಡಾಯಿನ ಕೆಲಸ ಮಲ್ಪನ ಸಂಘಟನೆ ಎಂದು ಪುಗರಿಯರ. ಮಲ್ಪೆ ಒಂದೆರಡು ಎತ್ತೋ ಜನತ ಜೀವ ಒರಿಪಾಯಿನ ಸಾಧಕರ ಈಶ್ವರ ಮಲ್ಪೆ ಪಾತಿರ್ದು ಮಾರುತಿ ಯುವಕ ಮಂಡಲ ತನಕ ಕೊರ್ನ ಕಾಸನ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ನ ಆಂಬ್ಯುಲೆನ್ಸ್ಗೆ ಖರ್ಚು ಮಲ್ಪೆ ಅಂದು ಪಂಡ್ಯರ. ಕಳ್ಳಿಗೆ ತಾರನಾಥ್ ಶೆಟ್ಟಿ ಗುರುಕಾರ್ಮೇದ ಪಾತ್ರ ಪಂಡದ ಡೊನೇಷನ್ ಇಜ್ಜ ಅಂದೆ ಜವನೀರ್ನ ಪುಣ್ಯ ಪಾಟಿಕೆಡ್ ಲಕ್ಷಗಟ್ಲೆ ಕಾಸು ಖರ್ಚು ಮಲ್ತದ್ದು ಸಮಾಜ ಸೇವೆ ಮಲ್ತೊಂದು ಪುನಃ ಮಾರುತಿ ಯುವಕ ಮಂಡಲದ ಕಾರ್ಯ ಪುಗರ್ನ ಸಂಗತಿ ಇಂದಿನ ಸರ್ಕಾರದ ಗಮನೋಕನೆಯರ ಪ್ರಯತ್ನ ಮಲ್ಪೆ ಅಂದು ಪಂಡ್ಯರ. ಜಿಲ್ಲಾ ಯುವ ರೆಡ್ ಕ್ರಾಸ್ ಘಟಕದ ಗುರುಕಾರ್ಯರು ಸುಚೇತ್ ಸುವರ್ಣ, ಕಡ್ಲಾ ಬಂದರ್ ಮೀನುಗಾರಿಕಾ ಒತ್ತು ನಿರ್ದೇಶಕರು ರೇವತಿ, ಉಳ್ಳಾಲ ಭಾರತ್ ಪ್ರೌಢಶಾಲೆದ ಪ್ರಧಾನ ಸಂಚಾಲಕರು ರೋಹಿದಾಸ್ ಬಂಗೇರ, ಮೀನು ಉದ್ಯಮಿ ಸಿಂಧುರಾಮ್, ಉದ್ಯಮಿ ವಿನೋದ್ ಕುಮಾರ್, ಉಳ್ಳಾಲ ಮೊಗವೀರ ಸಂಘದ ದುಂಬುದ ಗುರುಕಾರ್ಯರು ಸದಾನಂದ ಬಂಗೇರ ಬಿನ್ನೆರಾದ ಪಾಲ್ದೊಂಡಿರ. ಮಾರುತಿ ಯುವಕ ಮಂಡಲ ಮಾರುತಿ ಕ್ರಿಕೆಟರ್ಸ್ ಪದಾಧಿಕಾರಿಗಳು ಸುಧೀರ್ ವಿ ಅಮೀನ್, ಪುಷ್ಪರಾಜ ಕೋಟ್ಯಾನ್, ಪವನ್ ಉಳ್ಳಾಲ, ಅನಿಲ್ ಚರಣ್, ಮಹೇಶ್ ಸಾಲ್ಯಾನ್, ಪುನೀತ್ ಬಂಗೇರ ಪಾಲ್ದೊಂಡಿರ. ಆರ್ಜೆ ಪ್ರಸನ್ನ ಕಾರ್ಯಕ್ರಮ ಸುಧಾರ್ತಿರ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾವು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೇವೆ. ಆದರೆ ಈ ಮಾರುತಿ ಇವರ ಒಂದು ವಿನೂತನವಾದ ಕಾರ್ಯಕ್ರಮ ಯಾವಾಗಲೂ ನೋಡ್ತಾ ಇದ್ದೇವೆ. ಈ ಸಂಘವನ್ನು ಕೂಡ ನಾವು ಸೇವೆಗೆ ನಾನು ಸೇರಿದರಿಂದ ಸುಮಾರು 15 ವರ್ಷದಿಂದ ತುಂಬ ಹತ್ತಿರದಿಂದ ನೋಡ್ತಾ ಇದ್ದೇನೆ. ವಿಶಿಷ್ಟವಾದ ಒಂದು ಈಗ ಜನಸೇವಾ ಅಂತ ಒಂದು ಹೆಸರಿಟ್ಟಿದ್ದಾರೆ. ತುಂಬ ಅದಕ್ಕೆ ಅನ್ವಯವಾಗುವಂಥ ಒಂದು ಸಂಘ. ಬಹುಶಃ ಉಳ್ಳಾಲ ಪರಿಸರದಲ್ಲಿ ಬೇರೆ ಏನೇ ಕಾರ್ಯಕ್ರಮ ಇರ್ಬೋದು. ನಮಗೆ ಇವರ ಪರಿಚಯ ಮೀನುಗಾರಿಕೆ ಕ್ಷೇತ್ರದಲ್ಲಿ. ಈಗ ಮೀನುಗಾರಿಕಾ ಕ್ಷೇತ್ರ ಒಂದು ಪ್ರಮುಖ ಆರ್ಥಿಕ ಉದ್ಯಮವಾಗಿ ಬೆಳೀತಾ ಇದೆ. ಈ ಒಂದು ಮೀನುಗಾರಿಕೆ ಧಕ್ಕೆಯಲ್ಲಿ
ಮಾರುತಿ ಗ್ರೂಪ್ ತನ್ನದೇ ಆದ ಒಂದು ಛಾಪನ್ನು ಮೂಡಿಸ್ತಾ ಇದೆ ಹಾಗೂ ಎಲ್ಲ ಮೀನುಗಾರರಿಗೆ ಒಂದು ಮಾದರಿಯಾಗಿ ಆ ಖಾಲಿ ಮೀನುಗಾರಿಕೆ ಮಾಡ್ತಾ ಇಲ್ಲ, ಒಳ್ಳೆ ದೇವರ ಒಂದು ಆಶೀರ್ವಾದದಿಂದ ಒಳ್ಳೆ ಸಂಪಾದನೆ ಕೂಡ ಈ ಗ್ರೂಪ್ನವರಿಗೆ ಆಗ್ತಾ ಉಂಟು. ಬಹುಶಃ ಒಳ್ಳೆ ಕೆಲಸ ಮಾಡಿದವರಿಗೆ ದೇವರು ಒಳ್ಳೆಯದೇ ಮಾಡ್ತಾನೆ ಅಂತ ಹೇಳ್ತಾರೆ. ದಕ್ಷಿಣ ಭಾರತದ ಅಜ್ಮೀರ್ ಹಿಂದೆ ಹೆಸರುವಾಸಿಯಾದ ಉಲ್ಲಾಲ ದರ್ಗಾದ ಅಧ್ಯಕ್ಷನಾಗಿ 2ನೇ ಬಾರಿಗೆ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೇನೆ. 2 ಕಾರ್ಯಕ್ರಮ ಕೂಡ ಅದು ಶಿಕ್ಷಣದ ವಿಷಯವಾಗಿತ್ತು. ತುಂಬ ಸಂತೋಷವಾಯಿತು. ನನ್ನ ಮನಸ್ಸಿನಲ್ಲಿ ಸಣ್ಣದಿರುವಾಗೊಂದು ಪ್ರಶ್ನೆ ಇತ್ತು, ಅದು ಇವತ್ತು ನನಗೆ ಅದು ಆನ್ಸರ್ ಬಂತು ನನಗೆ ಆ ಪ್ರಶ್ನೆ. ಏಕೆಂದರೆ ನಾನು ಕೂಡ ಉಲ್ಲಾಳದವನೇ. ನಮ್ಮ ಉಲ್ಲಾಳ ಊರಿಗೆ ಮಂಗಳೂರಿಂದ ಸಿಟಿ ಬಸ್ ಬರುವಾಗ ಆ ಸಿಟಿ ಬಸ್ ನಂಬರ್ 44. ನಾನು ಯಾವ ಆಲಿಸಿದ್ದೆ ಅದೇಕೆ 44 ನಂಬರ್ ಇಟ್ಟರು ಉಲ್ಲಾಳಕ್ಕೆ ಅಂತೇಳಿ. ಇವತ್ತು ಗೊತ್ತಾಯಿತು, ನಮ್ಮ ಮಾರುತಿ ಯುವಕ ಮಂಡಲ ಅವರು SSLCಯ ಪ್ರತಿಭಾವಂತ 44 ವಿದ್ಯಾರ್ಥಿಗಳಿಗೆ ಇವತ್ತು ಪುರಸ್ಕಾರ ನೀಡಿದರು. ಅದನ್ನು ನೋಡಿ ಇಟ್ಟರ ಅಲ್ಲ ಇವರದ್ದು ನೋಡಿ ಅವರಿಟ್ಟರ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ತುಂಬ ಸಂತೋಷ. ನಿಜವಾದ ಭಾರತ, ರಾಮರಾಜ್ಯ, ಗಾಂಧಿ ಕಂಡ ಭಾರತ ಅದು ಇವತ್ತಾಯಿತು, ಸಂಪೂರ್ಣವಾಗಿ ಆಯಿತು. ಮಾರುತಿ ಜನಸೇವಾ ಸಂಘವನ್ನು ಪುನರ್ನಿರ್ಮಿಸಿದ್ದಾರೆ. ಬಹುಶಃ ಮಗಳು ದೊಂಬು ಮಾರುತಿ ಕ್ರಿಕೆಟರ್ಸ್ ಮಾರುತಿ ಯುವಕ ಮಂಡಲ ಬಹುಶಃ ಕ್ರಿಕೆಟಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಉಡುಪಿ ಜಿಲ್ಲೆಯ ಬಹಳಷ್ಟು ಪ್ರಶಸ್ತಿ ಪಡೆಯುವ ಒಂದು ಸಂಸ್ಥೆ. ಇಲ್ಲಿ ಸ್ವಲ್ಪ ಜೋಗಲೆ ವಿದ್ಯಾರ್ಥಿಗಳೇ ಸಾಧಕರೇ ಎಲ್ಲರಿಗೆ ಹೆಚ್ಚು ಕೊರಡ ಅವ್ರು ಪೂರ ವ್ಯವಸ್ಥೆ ಮತ್ತು ಪುರಸ್ಕಾರ ಮಾಡ್ತೇವೆ. ಅಂದರೆ ಧರ್ಮಾರಸು ಕ್ಷೇತ್ರಗಳ 2 ಲಕ್ಷ ರೂಪಾಯಿ ನನಗೆ ಧನ ಸಹಾಯ ಮಾಡ್ತಾರೆ. ಜವಾಹರ್ಲಾಲ್ ನಮಗೆ ಹೃದಯ ಒಂದು ದೇವಸ್ಥಾನ ಒಂದು ಹೆಚ್ಚಿನ ನಮಗೆ ಸೋತುಕೊಂಡಲ್ಲಿ ಇಲ್ಲಿ ಕಟ್ಟುವ ವಿಚಾರ ಒಂದು ಮಾತ್ರ ಬಹುಶಃ ದೇವರ ಕೆಲಸ ನನಗೆ ನಾನು ಭಾಳ ಹೆಮ್ಮೆ ಪಡುತ್ತೆ. ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಿರ್ಧಾರ ಮಾಡುವಂಥ ಸಮಿತಿಯಲ್ಲಿ ನಾನಿದ್ದೆ. ಶಾಸಕ JR ಲೋಪ ಅವರಿದ್ದರು, ನನ್ನ ಮನೆಗೆ ಕಳಿಸಿದರು. ಅಧಿಕಾರಿಗಳು ನನ್ನ ಪಕ್ಕದಲ್ಲಿದ್ದರು, HQ ಅವರು ಇದ್ದರು. ನೋಡುವಾಗ ಮಾರುತಿ ಯುವಕ ಮಂಡಲದ ಒಂದು ಬಯೋಡೇಟಾ ಬರ್ತಾ ಇದೆ. ನಾನು ಆವಾಗ ಪಕ್ಕದಲ್ಲಿದ್ದ ಅಧಿಕಾರಿ ಹತ್ರ ಕೇಳಿದೆ, ಈ ಬಯೋಡೇಟಾ ಮೂಲ ತತ್ವದ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಮಿಕ್ಕಲು ಜಿಲ್ಲಾ ರಾಜ್ಯೋತ್ಸವ ಮತ್ತು ರಾಜ್ಯ ರಾಜ್ಯೋತ್ಸವ ಆಗುತ್ತೇವೆ ಅಂತೇಳಿ ಸಂಘಟನೆ ಏರ್ಲ ತಳ ಪದ್ಧತಿಯಲ್ಲಿ ಸ್ಟ್ರೈಟ್ ನಿಮಗೆ ಅವಕಾಶ ತಿಳ್ಕೊಂಡು ಬಂದರೆ ಭಾರಿ ಕಾರ್ಯಕ್ರಮದವಲ್ಲ ಇಪ್ಪೊಂದಿಲ್ಲ. ಅವರ ಸೇವಾ ಸಂಸ್ಥೆ ಎಲ್ಲ ಕಾರ್ಯಕ್ರಮ ಸಂಘಟನೆ ಮಾಡ್ತಾರೆ. ಆಡ ಒಂಜಿ ವಿಚಾರ ಬಂದರೆ ಪೂಜ್ಯ ನಾರಾಯಣ ಗುರುಕುಲ್ನ ಸಂದೇಶ ಮನಸ್ಸಿದ್ದು ಬರ್ಕೊಂಡು ದಾದಪಂಡೇರ ನಾರಾಯಣ ಗುರುಕುಲು ವಿದ್ಯೆಯಿಂದ ಸ್ವತಂತ್ರನಾಗು ಆ ಸಂದೇಶ ಹಾನಿಕೊಡನು. ಅದೇ ರೀತಿ ನಾರಾಯಣ ಗುರುಗಳ ಇನ್ನೊಂದು ಸಂದೇಶ ಈ ವೇದಿಕೆಯಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ ನಾವೆಲ್ಲ ಕಂಡೇವೆ. ಏನು ಹೇಳಿದ್ರು? ಒಂದೇ ಜಾತಿ ಅದುವೇ ಮಾನವ ಜಾತಿ, ಒಂದೇ ಧರ್ಮ ಅದುವೇ ಮಾನವ ಧರ್ಮ, ನಮಗೆಲ್ಲರೂ ಓರ್ವನೇ ದೇವರು ಅಂತ ಅನುಕೂಲಿಯರು ನಾರಾಯಣ. ವಿದ್ಯೆಯಿಂದ ಸ್ವತಂತ್ರನಾಗೋದು ಮಾತ್ರ ಅಲ್ಲ, ತಾನು ಕಲಿತ ಶಾಲೆಗೆ 1.5 ಕೋಟಿ ಧನ ಸಹಾಯ ಮಾಡಿದರೆ ಈ ಯುವಕರು ಇದು ಅದ್ಭುತ. ನಾನು ಹಲವಾರು ಕಾರ್ಯಕ್ರಮವನ್ನು ನೋಡಿದ್ದೇನೆ, ನಿರೂಪಣೆ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ಈ ಜನ್ಮದಲ್ಲಿ ಈ ಸಾಧನೆ ಮಾಡಿದಂಥ ಸಂಘಟನೆಯನ್ನು ಬೇರೆ ಯಾವುದನ್ನು ನೋಡಲಿಲ್ಲ. ಇನ್ನೊಂದು ಜನ್ಮದಲ್ಲಿ ನೋಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಒಂದೊಂದು ಜೀರ್ಣೋದ್ಧಾರ ಇದಕ್ಕೆ 5 ಲಕ್ಷ, 2 ಲಕ್ಷ, 4 ಲಕ್ಷ, 1 ಪೈಸೆ ಡೊನೇಷನ್ ಇಲ್ಲ. ಎಷ್ಟು ಕೋಟಿ ಲಕ್ಷಕ್ಕೆ ಈ ಯುವಕರ ಸಾಧನೆ ಇದರಲ್ಲಿ ಬೆಲೆ ಇಲ್ಲದ ಹಾಗೆ ಸಾಧ್ಯ. ಎಷ್ಟು ಪರ್ಫೆಕ್ಷನ್ ಅದರಲ್ಲಿ. ತ್ಯಾಜ್ಯ ಇಲವಾರಿ ಜಲಸಿರಿ ಅನುಷ್ಠಾನ ಉಲಚರಂಡಿ ಸಮಸ್ಯೆ ಸ್ಮಾರ್ಟ್ ಸಿಟಿ ಕಾಮಗಾರಿ ಮಾತಾ ಸಮಸ್ಯೆಗಳ ಪಾಲಿಕೆದ ಉಲೈಬುಕ ಪಿದೈ ಹೋರಾಟ ಮಲ್ಪ ಅಂದು ಮಹಾನಗರ ಪಾಲಿಕೆ ಎದುರು ಪಕ್ಷದ ನಾಯಕಿ ಪ್ರವೀಣ್ ಚಂದ್ರ ಆಳ್ವ ಪಂತ್ಯರ್ 6 ಗುರುವಾರ ಎದುರು ಪಕ್ಷದ ನಾಯಕ ಪಟ್ಟದ ಅಧಿಕಾರದಿತ್ತೊಂದು ಪಾತೇರಿಯರು. ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕರಾದ ಕಂಕನಾಡಿ ಬಿ ವಾರ್ಡದ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವ ಗುರುವಾರ ಮಹಾನಗರ ಪಾಲಿಕೆ ಆಫೀಸ್ ಅಧಿಕಾರದ ತೊಂಡೆರ ಈತನೆಟ್ಟ ಎದುರು ಪಕ್ಷದ ನಾಯಕರಾದಿತ್ತಿನ ನವೀನ್ ಆರ್ ಡಿಸೋಜಾ ಪಕ್ಷದ ಶಾಲ್ ಪಾಡ್ದು ಮರ್ಯಾದೆ ಮಲ್ತೆರ.
ಕುಡ್ಲದ ದುಮ್ಮದ ಶಾಸಕರ JR ಲೋಬೋ ಬತ್ತದ ಎಡ್ಡೆಪ್ಪು ಬೇಕೆರ ಕುಡ್ಲ ರಾಜ್ಯಡು ಪುದರ್ಪುಯಿನ ಮಹಾನಗರ ಪಾಲಿಕೆ ಆದಿತ್ತದ ಏತು ಸರ್ತಿ ಪ್ರಶಸ್ತಿಲ್ಲ ಸಂದದಂಡ ಈ ವರ್ಷಗೂ ಪಕ್ಷ ಪ್ರವೀಣ್ ಚಂದ್ರ ಆಳ್ವರೆಗೆ ಎದುರು ಪಕ್ಷದ ನಾಯಕ ಸ್ಥಾನ ಕೊಡ್ತುಂಡು ಜವಾನೆ ನಾಯಕರಾದುಪ್ಪನಾರೆಗೆ ಎಡ್ಡೆಪ್ಪು ಬೇಕು ಎಂದು ಲೋಪಿರ್ ಪಂಡ್ಯರ ಈ ಪೊರ್ತುಡು ಪಾತ್ರದ ಪಕ್ಷದ ಗುರುಕಾರ್ಯರ ಸ್ಪೀಕರ್ UT ಖಾದರ್ ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ JR ಲೋಬೆರೆಗೆ ಸೊಲ್ಮೆ ಸಂದವೆ ಪಂಡಿನ ಪ್ರವೀಣ್ ಚಂದ್ರ ಆಳ್ವ ತ್ಯಾಜ್ಯ ಇಲಬಾರಿ ಜಲಸಿರಿ ಅನುಷ್ಠಾನ ಒಳಚರಂಡಿ ಸಮಸ್ಯೆ ಸ್ಮಾರ್ಟ್ ಸಿಟಿ ಕಾಮಗಾರಿ ಮಾತಾ ಸಮಸ್ಯೆಲೆಗ್ಲ ಪಾಲಿಕೆದ ಉಲಾಯಿಬಕ ಪಿದೈ ಹೋರಾಟ ಮಲ್ಪೊಂದ್ ಪಂಡ್ಯರ ಪ್ರಕಾಶ್ ಸಾಲಿಯಾನ್ ಶಶಿಧರ ಹೆಗ್ಡೆ ಅಬ್ದುಲ್ ರೌಫ್ AC ವಿನಯರಾಜ್ ಭಾಸ್ಕರ ಕೆ ಲ್ಯಾನ್ಸಿಲಾಟ್ ಪಿಂಟೋ ಮಹಾಬಲ ಮಾರ್ಲಾ ವಿಶ್ವಾಸ್ ಕುಮಾರ್ ದಾಸ್ ಸಲೀಂ ಅಪ್ಪಿ TK ಸುಧೀರ್ ಲಾರೆನ್ಸ್ ಡಿಸೋಜಾ ಮಮತಾ ಗಟ್ಟಿ KPCC ಪ್ರಧಾನ ಕಾರ್ಯಂತರ R ಪದ್ಮರಾಜ್ ಈ ಪೊರ್ತುಡಿತ್ತೆರ ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದಂಥ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಎಲ್ಲ ನಾಯಕರುಗಳಿಗೆ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತಿನ ದಿವಸ ಈ ಜವಾಬ್ದಾರಿಯನ್ನು ನಿರ್ವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ, ಬ್ಲಾಕಿನ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ನಾನು ಧನ್ಯವಾದ ಮತ್ತು ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನನ್ನು ಗೆಲ್ಲಿಸಿಕೊಟ್ಟಂಥ ಇವತ್ತು ಪ್ರತಿಪಕ್ಷ ನಾಯಕ ಆಗಿರ್ಬೋದು, ಟೌನ್ ಪ್ಲಾನಿಂಗ್ ಚೇರ್ಮನ್ ಆಗಿರ್ಬೋದು, ಎಲ್ಲ ಕಮಿಟಿಯ ಸದಸ್ಯನಾಗಲು ನನಗೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಕಂಕನಾಡಿ B ವಾರ್ಡಿನ ಎಲ್ಲ ಜನತೆಗೆ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಪ್ರತಿಪಕ್ಷ ನಾಯಕರನ್ನು ನಮ್ಮ ಈ ವರ್ಷದ ಅವಧಿಗೆ ಶ್ರೀ ಪ್ರವೀಣ್ ಚಂದ್ರ ಆಳ್ವರನ್ನು ನಮ್ಮ ಕಾಂಗ್ರೆಸ್ ಪಕ್ಷವು ಆಯ್ಕೆ ಮಾಡಿದೆ. ಈ ಸಾರಿ ನಮಗೆ ಒಬ್ಬ ಯುವ ಮತ್ತು ಹೆಚ್ಚಿನ ಒಂದು ಆಸಕ್ತಿ ಮತ್ತು ಹೆಚ್ಚಿನ ಒಂದು ಎನರ್ಜಿ ಶಕ್ತಿ ಈ ಸಮಯದಲ್ಲಿ ಅವರಿಗೆ ನಾವು ಯಶಸ್ಸು ಕೊಡ್ತೀವಿ. ಅದರ ಜೊತೆಯಲ್ಲಿ ಈವರೆಗೆ ಪ್ರತಿಪಕ್ಷ ನಾಯಕರಾಗಿ ಆಳ್ವಿಕೆ ಮಾಡಿರುವಂಥ ಅಥವಾ ಈ ಒಂದು ಮುತುವರ್ಜಿಯನ್ನು ಕೊಟ್ಟಿರುವಂಥ ನವೀನ್ ಡಿಸೋಜರವರಿಗೆ, ನಮ್ಮ ವಿನಯರಾಜ್ರವರಿಗೆ ಮತ್ತು ರೌಫ್ರವರಿಗೆ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಪುನಃ ಮಗದೊಮ್ಮೆ ಅವರಿಗೆ ಧನ್ಯವಾದವನ್ನು ಹೇಳಿ, ಬಂಟ್ವಾಳ ತಾಲೂಕು ಪಂಜಿಕಲ್ದ ಇಲ್ಲುವಂಜೇತ ಜಾಲಗ್ ಬತ್ತಿನ ಕಾಳಿಂಗ ಸರ್ಪನು ಸ್ನೇಕ್ ಕಿರಣ್ ಬಚಾವ್ ಮಲ್ತದ ಕಾಡಗ್ ಬುಡ್ದು ಇಲ್ಲಲ್ದಕ್ಲೇನ ಅಪ ಹಿಡ್ದು ರಕ್ಷಣೆ ಮಲ್ದೇರ. ಪಡ್ಡೇಘಟ್ಟ ಪ್ರದೇಶಲೆಡ್ ಮಾತ್ರ ತಿಕ್ಕುನ ಮಾಮಲ್ಲ ಕಾಳಿಂಗ ಸರ್ಪೆ ಒಂಜಿ ಬಂಟ್ವಾಳ ತಾಲೂಕು ಪಂಜಿಕಲ್ದ ಇಲ್ಲು ಒಂಜೇತ ಕೈತಲು ತೂಜಿದಂಡ ಗೊತ್ತಾವಂದೆ ಇಲ್ಲಲ್ದ ಪೊಂಜು ಹೊರನೆ ಕಾಲಿಂಗನ ಮಿತ್ತು ಕಾರ್ದಿದ್ದವು ಪೆಟ್ಟುಪಾಡು ನೆಡ್ದು ಬಚಾವಾತೇರ. ಪದ್ರಾಡಾಡಿ ಉದ್ದದ ಈ ಕಾಲಿಂಗನ ಬಚಾವ್ ಮಲ್ತದ ಕಾಡಿಗೆ ಬಿಡ್ತುಂಡು ಪಂಜಿಕಲ್ಲು ನಾರಾಯಣ ಬಂಗೇರಪ್ಪನ್ ಪುನರ್ನ ಇಲ್ಲಲ್ದ ಜಾಲ್ಡ್ ಈ ಕಾಳಿಂಗ ಸರ್ಪೆ ತೂಜಿದಂಡ. ಇಲ್ಲಲ್ದ ಯಜಮಾಂದಿ ರೋಹಿಣಿ ತೋಟೊಡ್ದು ಇಲ್ಲಡೆ ಬನ್ನಗ ಕಾರಿಗೆ ಎಂಚಿನವ ಮುಟ್ಟುನಂಚಾತಂಡ ತೋಂಡ ಕಾಲಿಂಗ ಸರ್ಪೆ ಆರೈಕ ದೊಂಕುದಿತ್ತೆರ. ಪೋಡಿತಿನಾರ ಅಪಗನೆ ಅಲ್ಪಡ್ದ ತಪ್ಪಾದಿರ. ಐದು ಬಕ್ಕ ಉಚ್ಚಲೆನ್ ಪತ್ತದ ಬಚಾವ್ ಮಲ್ಪನ ಸ್ನೇಕ್ ಕಿರಣ್ ರೆಗ ಫೋನ್ ಮಲ್ತದ ತಿರಿಪಾದಿರ. ಬಾರಿ ಕೋಪಡಿತಿನ ಕಾಳಿಂಗನ್ನು ಪಾಕ ಪೊರ್ತು ಕಾರ್ಯಾಚರಣೆ ನಡಪಾದ ಸ್ನೇಕ್ ಕಿರಣ್ ಪತ್ತದೇರ. ಸಿರಿಲ್ ಆಚಾರಿ ಪಳಿಕೆ ಧೀರಜ್ ನಾವೂರು ಕಾಡಿಲಕದ ಸ್ಮಿತಾ ಬೊಕ್ಕ ಜಯರಾಮರಿಗೆ ಸಾಯೋಗಿತ್ತೆರ. ಕಾಳಿಂಗನ ಕಾಡುಗು ಬುಡಿಯರ ಪಡ್ಡೇಘಟ್ಟ ಜಾಗೆಲಡಿ ಸರ್ಪಲುಪ್ಪ ಐಕ ತಂಪು ಜಾಗೆ ಆವಡು ಬಂಟ್ವಾಳ ತಾಲೂಕುಡು ತುಯರೆ ತಿಕ್ಕಿನವು ಆಚಿರದ ಸಂಗತಿಂದೆ ಪನ್ನೊಡಾಪುಂಡು. ಮರ ಸಾಗವನ ಲಾರಿಡ ಅತ್ತಂಡ ಬೊಕ್ಕೊಂಜಿ ಕಾಳಿಂಗನ ಬೆರಿ ಪತ್ತೊಂದು ಸಾದೆ ತತ್ತದ ಬತ್ತಿದುಪ್ಪು. ಬಾರಿ ಉಷ್ಣ ಜಾಗೆಡ ಕಾಳಿಂಗ ಸರ್ಪೆ ತೋಜಿದು ಬರ್ಪುಜಿಂದ ಸ್ನೇಕ್ ಕಿರಣ್ ಪಂದ್ಯರ.
ಪುತ್ತೂರುದ ಕಿಲ್ಲೆ ಮೈದಾನಡು ಅಕ್ಟೋಬರ್ 7 ಬೈಯಗ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಶೌರ್ಯ ರಥಯಾತ್ರೆದ ಶೋಭಾಯಾತ್ರೆ ಬೊಕ ಸಭೆ ಅಟಣೆ ಅತನಂದು ಮುರಳಿ ಕೃಷ್ಣ ಹಸನ್ ತಡ್ಕ ಪಂತೆರ. ಬಜರಂಗ ದಳ ದಕ್ಷಿಣ ಪ್ರಾಂತ್ಯ ಜತೆ ಸಂಯೋಜಕರು ಮುರಳಿ ಕೃಷ್ಣ ಹಸನ್ ತಡ್ಕ ಪುತ್ತೂರುಡು ಸುದ್ದಿಕುಟ್ಟುಡು ಪಾತಿಡ್ದು ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾದ 10ನೇ ವರ್ಷಗ ಕಾರ್ತಿಪ್ಪನ ಪೊರ್ತುಡು ಸಂಸ್ಥೆದ ಪುತ್ತೂರು ಜಿಲ್ಲೆದ ನಿಲೆಟ್ ಶೌರ್ಯ ಜಾಗರಣ ರಥಯಾತ್ರೆ ಮಾಮಲ್ಲ ಹಿಂದೂ ಶೌರ್ಯ ಸಂಗಮ ಅಕ್ಟೋಬರ್ 7 ಬೈಯಗ್ ಪುತ್ತೂರ್ದ ಕಿಲ್ಲೆ ಮೈದಾನೋಡ್ ನಡಪರೆ ಉಂಡೊಂದು ಪಂಡೆರ. ವಿಶ್ವ ಹಿಂದೂ ಪರಿಷತ್ ದೇಶದೊರ್ಮೆಡ್ ಹಿಂದೂ ಧರ್ಮ ಉರಿಪಾಯರೆಗಾದ ಪಾಕ ಕಾರ್ಯಕ್ರಮಲೇನು ನಡಪೊಂದು ಬೈದಂಡ 10ನೇ ವರ್ಷದ ಷಷ್ಠ್ಯಬ್ದಿ ಆಚರಣೆ ಲೆಕ್ಕುಡಿತ್ತೆ ಮಾಮಲ್ಲ ಶೌರ್ಯ ರಥಯಾತ್ರೆ ಒಂದೊಂದು ಸೆಪ್ಟೆಂಬರ್ 25 ರಥಯಾತ್ರೆ ಚಿತ್ರದುರ್ಗದ್ದು ಪಿದ್ದಾಡ್ದಂಡು ಅಕ್ಟೋಬರ್ 7 ಕಾಂಡ ರಥಯಾತ್ರೆ ಸುಬ್ರಹ್ಮಣ್ಯ ಕಡಬ ಒಬ್ಬರಾದು ಪುತ್ತೂರುಗು ಬೈಯಗ್ ಬರ್ಕೊಂಡು ಈ ಯಾತ್ರೆನ ಬೇತೆ ಕಡೆ ಎತ್ಕೊಂಡ್ವಿರು ಪುತ್ತೂರುಡು ಪುರ್ಪ ಪಾರ್ದಿ ಎತ್ಕೊಂಡು ಇಂದ ತಲೆಕ್ಕೊಡು ಬಯ್ಯ 4 ಮಾಮಲ್ಲ ಶೋಭಾಯಾತ್ರೆಯನ್ನು ಬೊಳುವಾರು ಶ್ರೀ ಆಂಜನೇಯ ಮಂತ್ರಾಲಯ ಕೈತಲು ಉದಿಪನ ಮಲ್ಕೊಂಡು ಮುಖ್ಯ ಮಾರ್ಗದ ಚೆಂಡೆ ಶಂಖನಾದ ಜವನಿರ್ ಪಾಕಜನ ಬೇರೆರೆನ ವೇಷ ಪಾಡ್ದು ಕಿಲ್ಲೆ ಮೈದಾನಗೂ ಶೋಭಾಯಾತ್ರೆ ಬರ್ಕೊಂಡು ಬಯ್ಯ 5 ಮಾಮಲ್ಲ ಹಿಂದೂ ಶೌರ್ಯ ಸಂಗಮರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕ ರಾಮಣ್ಣ ದಿಕ್ಷೂಚಿ ಭಾಷಣ ಮಲ್ಪೇರು. ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ್ಯ ಒತ್ತು ಗುರ್ಕಾರ್ಯರು ಯು ಪೂವಪ್ಪ ಗುರ್ಕಾರ್ಮೆ ವಹಿಸುವರೆಂದು ಮುರಳಿ ಕೃಷ್ಣ ಹಸನ್ ತಡ್ಕ ಪಂಡ್ಯರ. ಬಜರಂಗಳ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದ ವಿಚಾರಗಳನ್ನು ಇಡೀ ದೇಶಕ್ಕೆ ಕೊಂಡೋಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮತ್ತು ಈ ದೇಶದ ಶೌರ್ಯದ ಪರಂಪರೆ ಏನಿದೆ, ಸನಾತನ ಧರ್ಮದ ಶೌರ್ಯದ ಪರಂಪರೆಯನ್ನು ಇಡೀ ಸಮಾಜಕ್ಕೆ ಕೊಡುವಂಥ ವಿಚಾರದಲ್ಲಿ ಮತ್ತು ಏನು ಸುಮಾರು ಅನೇಕ ವರ್ಷಗಳ ಕಾಲ ಹೋರಾಟ ಸಂಘರ್ಷ ಈ ವಿಚಾರಧಾರೆಗಳನ್ನು ಇವತ್ತಿನ ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಈ 2 ವಿಚಾರಗಳನ್ನು ಇಟ್ಟುಕೊಂಡು ಇಡೀ ಅಖಿಲ ಭಾರತದ ದೇಶದಾದ್ಯಂತ ಶೌರ್ಯ ಜಾಗರಣ ರಥಯಾತ್ರೆಯನ್ನು ಬಜರಂಗಳ ಹಮ್ಮಿಕೊಂಡಿದೆ. ಅದರ ಉದ್ದೇಶವಾಗಿ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಪ್ರತ್ಯೇಕವಾಗಿರ್ತಕ್ಕಂಥ ರಥಯಾತ್ರೆಗಳನ್ನು ನಮ್ಮ ಸಂಘಟನೆ ಈ ಕಳೆದ ತಿಂಗಳಿಂದ ಆರಂಭ ಮಾಡಿದೆ. ಕರ್ನಾಟಕದಲ್ಲಿ ಚಿತ್ರದುರ್ಗದಿಂದ ಕಳೆದ ತಿಂಗಳು 25ನೇ ತಾರೀಕಿಗೆ ಆರಂಭಗೊಂಡಿರ್ತಕ್ಕಂಥ ಶೌರ್ಯ ಜಾಗರಣ ರಥಯಾತ್ರೆ ಸಾಗರ, ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಮೈಸೂರಾಗಿ ನಾಡ್ದು 6ನೇ ತಾರೀಕಿಗೆ ಸಂಜೆ ಸುಳ್ಯವನ್ನು ತಲುಪಲಿದೆ. ಅದರ ಮುಂದೆ 7ನೇ ತಾರೀಕಿನ ಬೆಳಿಗ್ಗೆ ಸುಬ್ರಹ್ಮಣ್ಯ ಕಡಬದಿಂದ ಹೊರಟಿರತಕ್ಕಂಥ ರಥಯಾತ್ರೆ ಉಪ್ಪಿನಂಗಡಿ ಮಾರ್ಗವಾಗಿ ಪುತ್ತೂರಿಗೆ ಪ್ರವೇಶ ಆಗಲಿಕ್ಕಿದೆ. ಆ ಪ್ರಯುಕ್ತ ಪುತ್ತೂರು, ಉಪ್ಪಿನಂಗಡಿ, ಬೆಳ್ತಂಗಡಿ ಭಾಗವನ್ನು ಪ್ರಮುಖ ಸಂಪರ್ಕ ಮಾಡಿ ಬೃಹತ್ ಹಿಂದೂ ಶೌರ್ಯ ಸಂಗಮದ ಹೆಸರಿನಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಜಾಗೃತ ಸಮಾವೇಶವನ್ನು ಮಾಡಬೇಕು ಅಂತ ಹೇಳುವಂಥ ಯೋಜನೆ. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸೆರ್ನ ಕ್ಷೇತ್ರದ ಪಟ್ಟ ಸಿಂಹಾಸನ ಬುಡ್ದು ಒಕ್ಕ ಮಾತಲ ಜೀರ್ಣೋದ್ಧಾರ ಆವಂದಿತದ ದಾನಿಲನ ಸಾಯ ಸಾಕಯಗಾದ ಎದುರುತು ಒಂದುಲ್ಲೇರ ಮೊಗವೀರಪಟ್ಟಣದ ಮಾರುತಿ ಯುವಕ ಮಂಡಲದಕ್ಲು 2 ಲಕ್ಷ ರೂಪಾಯಿನ ಕ್ಷೇತ್ರಗೂ ಕೊಡ್ದು ಎಡ್ಡೆಪು ಬೇಕದೇರ. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರಡು ಮೂಡಾಯಿ ಮಾಡ ಪಡ್ಡಾಯಿ ಮಾಡ ನಾಗಾಲಯ ಗೋಪುರ ಕೆದುಬಕ ಬಂಡಾರ ಇಲ್ಲಲೆನ ಪಿರ ಪೊಸತು ಮಲ್ತದ ಕಟ್ಟೊಂದು ಜೀರ್ಣೋದ್ಧಾರ ಕಾರ್ಯ ನಡತೊಂದುಂಡು. ಎಂಕ್ಲೆ ಸ್ಥಳದ ಒಂಜಿ ಉಂಡೆ ಶ್ರೀಗಂಧನು ಸಂಜೀವನಿಗೆ ಸಮ ಮಲ್ಪಾದು ಕೊಡ್ದು ನಂಬಿನಕ್ಲೆ ಗಿಂಬು ಕೊಡ್ದು ರಕ್ಷಣೆ ಮಲ್ಪುವ ಪನ್ಪನ ಉಳ್ಳಾಲ್ದಿ ಅಪ್ಪನ ನುಡಿತಂಚ ಉಳ್ಳಾಲ್ದಿ ಧರ್ಮರಸರ ಧರ್ಮ ಕಾತೊಂದು ಬೈದಿನ ಸತ್ಯಲಾದುಲ್ಲ. ತಪಸ್ಸು ಮಲ್ಪನ ಅರ್ಜುನಗ ರೂಪ ಬದಲ್ತದ ಬೇಡರೆ ಅದು ತೋಜಿನ ಪಾರ್ವತಿ ಪರಮೇಶ್ವರರು ಪಾಶುಪತಾಸ್ತ್ರ ಅಂಜನಾಸ್ತ್ರ ಕೊಡ್ದು ಮುಲ್ಪನೆ ಅಣ್ಣೆ ಮೆಗ್ದಿಯಾದ ದೈವಲಾದು ಉಂಡಾಯಿರ ಪನ್ಪನ ಮಾಮಲ್ಲ ನಂಬಿಕೆದ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಲು ರಭಸೋಡು ಸಾಕುಂದುಂಡು. ಕ್ಷೇತ್ರದ ಧರ್ಮದರ್ಶಿ ದೇವಮೂಲ್ಯನ ಮಾರ್ಗದರ್ಶನೋಡು ಜೀರ್ಣೋದ್ಧಾರ ಪೆರಪ ಕಟ್ಟುನ ಸಮಿತಿ ಬೊಕ್ಕ ಆಡಳಿತ ಸಮಿತಿಕ್ಲ ಉಮೇದಿಡು ಶಿಲೆ ಕಲ್ಲದ ಕೆಲಸ ಮರತ ಕೆಲಸ ಸೇರಿದ ಸರ್ವಲ ಬಿಡ್ಸೋಡು ಸಾಕುಂದುಂಡು. ಅಡ ಅಂದಾಜಿ 5 ಕೋಟಿ ರೂಪಾಯಿಡ್ದು ಹೆಚ್ಚ ಖರ್ಚಿದ ಈ ಮಾಮಲ್ಲ ಕಾರ್ಯಗೂ ದುಡ್ಡೇ ತಿಟ್ಟಣಲ ಯಾರಂದ ದಾನಿಲು ಸೇವೆ ಸಂದಾವನಕ್ಲು ದುಂಬು ಬರುಡು ಈ ಕಾರ್ಯನು ಪೊರ್ಲುಡು ಕೊಡಿ ಎತ್ತಾವುಡು ಪನ್ಪುನವು ಸಮಿತಿದಕ್ಲನ ಇಚ್ಛೆ ಅದುಂಡು. ಉಳ್ಳಾಲ ಮಗುವೀರಪಟ್ಟಣದ ಮಾರುತಿ ಯುವಕ ಮಂಡಲ ಮಾರುತಿ ಕ್ರಿಕೆಟರ್ಸ್ ದಕ್ಲು 2022 23ನೇ ಸಾಲದ ಪ್ರತಿಭಾ ಪುರಸ್ಕಾರ ಸಮ್ಮಾನದ ಮರ್ಯಾದೆ ಪಣವು ಸಾಯ ಕೊರ್ಪುನ ಕಾರ್ಯಕ್ರಮದ ಪೊರ್ತುಡು ಕ್ಷೇತ್ರಗೂ 2 ಲಕ್ಷ ರೂಪಾಯಿ ಕೊಡ್ದು ಎಟ್ಟೆಪ್ಪು ಬೈಕ್ಯರ. ಯುವಕ ಮಂಡಲದ ಗುರುಕಾರ್ಯರ ವರದರಾಜ್ ಬಂಗ್ಯರ, ಪ್ರಧಾನ
ప్రధాన కార్యంతర కపిల్ ఎస్ కోಟ್ಯಾನ್ಬಕ ಪದಾಧಿಕಾರಿಗಳು ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ಬಕ್ಕ ಜೀರ್ಣೋದ್ಧಾರ ಸಮಿತಿದ ಪದಾಧಿಕಾರಿಗಳು ಈ ಪೊರ್ತುಡಿದ್ದಾರೆ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.